ವೆದರ್ ಸೀಲ್ ಪಿವಿಸಿ ವಿಂಡೋಸ್ ಈಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಡೈಲಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ದಿನಗಳಲ್ಲಿ ಮೊಬೈಲ್ ಇಲ್ಲದಂತಹ ಜನರೇ ಇಲ್ವೇನೋ ಅಂತ ಹೇಳ್ಬೋದು. ಅದರಲ್ಲೂ ಈ ಮೊಬೈಲ್ನಲ್ಲಿ ಕ್ಯಾಮರಾ ಎನ್ನುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಒಂದು ಒಳ್ಳೆಯ ಮೊಬೈಲ್ ಇದ್ದರೆ, ಒಳ್ಳೆಯ ಅಂತ ಹೇಳಿದರೆ ತುಂಬ ಕಾಸ್ಟ್ಲಿದು ಅಂತಲ್ಲ, ಒಂದು ಒಳ್ಳೆಯ ಚಿತ್ರೀಕರಿಸುವಂಥ ಮೊಬೈಲ್ ಇದ್ದರೆ ಯಾವ ರೀತಿಯಲ್ಲಿ ನೀವು ನಮ್ಮ ಊರಿನಲ್ಲಿರುವಂಥ ಅಥವಾ ನಿಮ್ಮ ಸುತ್ತಮುತ್ತಲು ನೀವು ಕಾಣುವಂತಹ ಸಮಸ್ಯೆಗಳನ್ನು ಚಿತ್ರೀಕರಿಸಿ ಅದನ್ನು ಈ ಸಾಮಾಜಿಕ ತಾಣಗಳು ಎನ್ನುವಂಥ ಒಂದು ಬಹಳ ಪ್ರಜಾಪ್ರಭುತ್ವದ ಮತ್ತೊಂದು ಪ್ರಮುಖ ಅಸ್ತ್ರವಾಗಿರುವಂಥ ಈ ಒಂದು ವ್ಯವಸ್ಥೆಯ ಮೂಲಕ ನೀವು ಹರಡಿದರೆ ಅಥವಾ ಪ್ರಚಾರ ಮಾಡಿದರೆ ಅದಕ್ಕೆ ಜನರಿಂದ ಸಿಗುವಂಥ ಪ್ರತಿಕ್ರಿಯೆಗಳ ಮೂಲಕ ಆ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಚಾನ್ಸಸ್ ಇದೆ ಮತ್ತು ಅದು ಆಗ್ತಾ ಇದೆ. ಸೊ ಅದು ಹೇಗೆ? ಸೌರಾಜ್ ಮ್ಯಾಂಗ್ಳೂರ್ ಎನ್ನುವಂಥ ಓರ್ವ ಯುವಕ ಕಳೆದ ಕೆಲವಾರು ಸಮಯಗಳಿಂದ ತಮ್ಮ ಮೊಬೈಲನ್ನು ಬಳಸಿಕೊಂಡು ಅದನ್ನು ಇವತ್ತಿನ ದಿನಗಳಲ್ಲಿ ಕೆಲವು ಜನ ಯುವಕರು ಏನು ದುರುಪಯೋಗ ಮಾಡಿ ಅದರ ಹೆಸರನ್ನು ಅಥವಾ ಸಾಮಾಜಿಕ ತಾಣ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಈ ಮೊಬೈಲನ್ನು ಬಳಸಿಕೊಂಡು ಹೇಗೆ ಜನಜಾಗೃತಿಯನ್ನು ಮೂಡಿಸಬಹುದು ಎನ್ನುವ ನಿಟ್ಟಿನಲ್ಲಿ ಭಾಳ ಯಶಸ್ವಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಆ ಸ್ಥಳಕ್ಕೆ ಹೋಗುವುದು, ಅಲ್ಲಿ ಚಿತ್ರೀಕರಿಸುವುದು, ಆ ಮೂಲಕ ಅದನ್ನು ಸಾಮಾಜಿಕ ತಾಣ ಅಂದರೆ ಫೇಸ್ಬುಕ್ ಬೇರೆ ಬೇರೆ ಇದರಲ್ಲಿ ಹಾಕಿ ಅದರಿಂದ ಬರುವಂಥ ಪ್ರತಿಕ್ರಿಯೆಗಳಿಂದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಸುಮಾರು ಹಲವಾರು ವಿಷಯಗಳು ಅವರ ಫೇಸ್ಬುಕ್ ತಾಣದಲ್ಲಿ ನೀವು ಗಮನಿಸಬಹುದು. ಸೊ ಮೊದಲಿಗೆ ನಿಮಗೊಂದು ಕ್ಲಿಪ್ಪಿಂಗನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೆನೆರಿಕ್ ಮೆಡಿಸಿನ್, ಕೇಂದ್ರ ಸರ್ಕಾರದ ಒಂದು ಯೋಜನೆ, ಬಹಳ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಆ ಮದ್ದುಗಳು, ಔಷಧಗಳು ಹೇಗೆ ಸಿಗಬೇಕು ಅಂತ ಮಾಡಿದಂಥ ಯೋಜನೆ. ಅದು ಅಷ್ಟರ ಮಟ್ಟಿಗೆ ಬಹುಶಃ ಸರ್ಕಾರಗಳ ಏನು ಪ್ರಚಾರ ಸಾಕಾಗಿರಲಿಲ್ಲ. ಆದರೆ ಈ ಸೌರಾಜ್ ಅವರು ಮಾಡಿದಂಥ ಒಂದು ಪ್ರಚಾರದಿಂದಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೆ, ಜನರಿಗೆ ಜಾಗೃತಿ ಮೂಡಿದೆ. ಅದು ಸಾಮಾಜಿಕ ತಾಣಗಳ ಪವರ್. ಬನ್ನಿ ಆ ಒಂದು ಕ್ಲಿಪ್ಪಿಂಗನ್ನು ನೋಡಿ ನಂತರ ಆ ಬಗ್ಗೆ ಚರ್ಚೆ ಮಾಡೋಣ. ഞാനിത്തെ തോസ്മാന റോഡ് ഈ സാധി ഹമ്പൻകಟ್ಟೆ ಹೋಗೋ ಸಾಧಿ ಮೂಲ ಎನ್ಲಕ್ ಹಾಸ್ಪಿಟಲ್ ಉಂಟು ಎಂಚಿ ಬೋಂಡ ನಿಮಗೆ ರೈಲ್ವೆ ಸ್ಟೇಷನ್ ಈ ನೆತ್ತ ನಡುವಿಟ್ಟು ಒಂದು ಮೆಡಿಕಲ್ ಸ್ಟೋರ್ ಉಂಟು. ನೆತ್ತ ಪುದರ್ ಜನಸಂಜೀವಿ ಜನರಿಕ್ ಡ್ರಗ್ ಸ್ಟೋರ್ ಬಂದು ವಿಷಯದ ಬಣ್ಣ ಒಂದು ನಾರ್ಮಲ್ ನಮ್ಮ ಮೆಡಿಕಲ್ ಸ್ಟೋರೇ ಆಲ್ಮೋಸ್ಟ್ ನೆಟ್ 60% ಮೆಡಿಸಿನ್ ತುಲೆ ತುಲೆ ಎಂಕ್ಲೆಗೆ ಫೆಸಿಲಿಟಿ ತಿಕ್ಕುನ ಕಡೆಟ್ ಜನ ಎತ್ತು ತುಲೆ ನಾರ್ಮಲ್ ಆದ ಈದ್ ಪೋರ್ತು ನಿಕುಲು ಒಂಜಿ ನಾರ್ಮಲ್ ಆದ ಒಂಜಿ ಮೆಡಿಕಲ್ ಪೋಲೆ ಅಲ್ಪ ಏತ್ ಜನ ಉಪ್ಪದಲ್ಲಿ ಮೂಲು ನಮಗೆ 50% ಡಿಸ್ಕೌಂಟ್ ತಿಕ್ಕೊಂದುಂಡು ಅಂಚಿಂದ ಮೆಡಿಕಲ್ ಏತ್ ಜನ ಉಂಡದಲ್ಲಿ ಆಲ್ಮೋಸ್ಟ್ ನಿಕ್ಲೆ ದಾದ ಪೋಡು 50% ಮೂಲು ಮೆಡಿಸಿನ್ ತಿಕ್ಕೊಂಡು. ಬಟ್ ಎಂಗ್ಲ ಜನಕ್ಲೆಗ್ ಈ ಒಂಜಿ ಜನಕ್ಲೆಗ್ ಗೊತ್ತುಜ್ಜಿ ಇಂಚಿನ ಮೆಡಿಕಲ್ ಪೂರ ಉಂಡು ಮೂಲು ಈ ಊರುಡು ನಮ್ಮ ಪೋಪಿನೆವು ಮಲ ಮಲ ಪಾಶ್ ಮೆಡಿಕಲ್ಲೇ ಪೋಪ ಅಕ್ಲೆಗೆ ಆಲ್ಮೋಸ್ಟ್ ಕಾಸು ಕೊರ್ಪ ಸರ್. ನಿಕ್ಲ ಸಾಧಾರಣ ಮೆಡಿಸಿನ್ಗೆ ಸಾಧಾರಣ ಎಷ್ಟು ಡಿಸ್ಕೌಂಟ್ ಕೊರ್ಪ ಸರ್? 50% ಡಿಸ್ಕೌಂಟ್ ಉಂಟು. ಸಾಧಾರಣ ಈ ಕ್ಯಾನ್ಸರ್ ರಿಲೇಟೆಡ್ ಮೆಡಿಸಿನ್ಸ್ ಬೈದ್ನ ಸರ್ ನಿಕ್ಲ ಅಲ್ಪ ಬರೋದುಂಟು. ಓಕೆ, ಕ್ಯಾನ್ಸರ್ ರಿಲೇಟೆಡ್ ಮೆಡಿಸಿನ್ ಆಲ್ಮೋಸ್ಟ್ ಸಾಧಾರಣ 3,000-4,000 ರೇಟ್ ಉಂಟು. ಮೂಲ 50% ಡಿಸ್ಕೌಂಟ್ ತಿಕ್ಕೊಂದುಂಡು. ಅವತ್ತಂದೆ ನಿಕಲು ಡಾಕ್ಟರ್ ಬರತಿನ ಆಲ್ಮೋಸ್ಟ್ ಮೆಡಿಸಿನ್ ಮೂಲ ತಿಕ್ಕೊಂಡು ನಿಕುಲು ದಾಯ ಈ ಬೆನಿಫಿಟ್ ನಿಕುಲು ಯೂಸ್ ಮಲ್ಪುಜಾರ್. ಜಸ್ಟ್ ಒಂದು ಓಲ್ ಹೆಜ್ಜಿ ನಿಕಲೆಗೆ ಹಂಪನ್ಕಟ್ಟೆ ಮೇನ್ ಸಿಟಿ ಉಂಡು ಹೆಚ್ಚಿನ ಜನಕ್ಲೆಗೆ ಒಂದು ಗೊತ್ತುಜ್ಜಿ ಒಂದು ವೆನ್ಲಾಕ್ ಹಾಸ್ಪಿಟಲ್ ಒಂದು ವೆನ್ಲಾಕ್ ಹಾಸ್ಪಿಟಲ್ ಎಕ್ಸಾಕ್ಟ್ ನೆತ್ತ ಆಪೋಸಿಟ್ ಉಂಡು. ಏತೋ ಜನ ಪಾಪದ ಕುಲ್ಲಿ ನಿಕುಲು ತಿಕ್ಕಿನಾಗಲ ಪಾಶ್ ಮೆಡಿಕಲ್ ಅಕ್ಲೆ ದಾಯ ಇಂಪ್ರೂವ್ಮೆಂಟ್ ಮಲ್ಪಾರು ಅಕ್ಕಲು ಅಕ್ಕಲ ಮೆಡಿಕಲ್ಗೆ ಪೊಗ್ಗೊಡಾಂಡ ಎಡ್ಡೆ ನಮಕ್ ಶೋರೂಮ್ಗೂ ಡ್ರೆಸ್ ಶೋರೂಮ್ ಪೊಗ್ಗಿಲಾಗ ಕೆಲ ಮೆಡಿಕಲ್ಗೆ ಇಂಚಿನ ಆಪರ್ಚುನಿಟಿ ಪೂರ ದಾಯ ದೆತ್ತೊಂದು ಜೇರಿ ಪಾಪದ ಏತೋ ಜನ ಒಲ್ಲೇರು ಮೊಗಲಿ ಗೊತ್ತು ಇಂಚಿನ ಮೆಡಿಸಿನ್ ಪೂರ ಮೂಲ ತಿಕ್ಕೊಂಡು ಬಂದು ದೋಸೆಲಾಗಿ ಅನ್ಪಿನಿ ಇಂಚಿಂದ ಒಂಜಿ ಈ ಒಂಜಿ ಮೆಸೇಜ್ ಓಡೆ ಮಾಡಿ ಶೇರ್ ಮಾಡೋಣ. ಈ ಪಾಪದಕ್ಲೆ ಇಂಚಿನ ಮೆಡಿಕಲ್ ಮೂಲ ಉಂಡು ಬಂದು ಗೊತ್ತಾಗ್ತದೆ. ಅರ್ಥ ಒಂದೇ ಒಂದು ನರಮನಿಚ್ಚಿ ಗಂಟೆ ಎನ್ಮ ಗಂಟೆ ಅವೇ ನಿಕ್ಕು ಪೋಲಿ ಕಂಕನಾಡಿ ಅತ್ತಂದೆ ಮಲಮಲ್ಲ ಮೆಡಿಕಲ್ ಪೋಲಿ ಇಂಚ ಜನ ಲೈನ್ ಉಂಟು ಮೆಡಿಸಿನ್ ಅವಲೇರು ಪಾಪದಕ್ಲೆ ಜಾಸ್ತಿ ಪಾಪದಲ್ಲಿ ಗೊತ್ತು ಜಿ ಮೂಲ ಇಂಚಿನ ಮೆಡಿಕಲ್ ಉಂಡು
ಓಕೆ, ನೀವು ನೋಡ್ತಾ ಇದ್ರಿ ಆ ಕ್ಲಿಪ್ಪಿಂಗ್ ಜನರಿಗೆ ಔಷಧಗಳ ಒಂದು ಜಾಗೃತಿ ಮೂಡಿಸುವಂಥ ಒಂದು ಚಿಕ್ಕ ಕ್ಲಿಪ್ಪಿಂಗ್, ಆದರೆ ಅದು ಮಾಡಿದಂಥ ಪ್ರಭಾವ ಮಾತ್ರ ದೊಡ್ಡ ರೀತಿಯಲ್ಲಿ. ಇಂಥ ಹಲವು ಕ್ಲಿಪ್ಪಿಂಗ್ಗಳು ಇದೆ, ಜನಸಾಮಾನ್ಯರಿಗೆ ಇದು ಮುಟ್ಟುವಂಥ ವಿಚಾರ. ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮತ್ತು ಇರುವಂಥ ಸೌಲಭ್ಯಗಳು ಜನರಿಗೆ ಹೇಗೆ ಸಿಗಬೇಕು ಅಂತೇಳಿ ಈ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಸ್ವತಃ ಸೌರಾಜ್ ಮಂಗಳೂರು ಒಂದು ಕಾರ್ಯಕ್ರಮ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ ಸರ್. ಇಂಚಿನ ಒಂಜಿ ಕಾನ್ಸೆಪ್ಟ್ ಮಸ್ತ್ ಖುಷಿ ಆಪುಂಡು ದಾಯಕ್ ಪಂಡ ನನಲ ಮಸ್ತ್ ಬೇರೆ ಉಂಡು ಏಪ ಇರ್ನ ಮನಸ್ಸಿಗೆ ಸುರೂಟ್ ಬತ್ತೀನಿ ಸುರುಕುದಾದ ಪಂಡ ಯಾನೊಂಜಿ ದುಂಬುಡಿಂಜ ಮಂತೊಂದಿದ್ದೆ ದಾಯ ಪಂಡ ಈ ರೋಡ್ ಸೈಡ್ ಕೆಲವು ಜನಕುಲು ಈತೆ ಕೆಲವು ಡ್ರಿಂಕ್ಸ್ ಮಂತದ ಜನಕುಲು ಜೆಸುದುಪ್ಪೇರು ಅಂಡ ಹೆಚ್ಚಿನ ದಾದ ಪಂಡ ಕೆಲವು ಡ್ರಿಂಕ್ಸ್ ಮಂತದ ನೆಟ್ಟು ಬುರ್ವೇರು ಮಾರ್ಗಡ್ ಊರೇರು ಅಂಡ ಕೆಲವರು ಏನ ಲಾಸ್ಟ್ ಟೈಮ್ ಏನೋ ಫ್ರೆಂಡ್ ತೀರಿಪೋಯಿ ವಿಷಯದಾದ ಪಂಡ ಆಯ್ ಹಾರ್ಟ್ ಅಟ್ಯಾಕ್ ಆತಂಡು ಜನಕುಲು ದಾದ ಈ ಮುಗುಳು ಪರ್ದು ಬೂರ್ನೇಡ್ದ ಹತ್ರ ಮುಕುಲ್ ದಾದ ಏನು ಜನಕುಲು ಬೇಲ ಪರ್ದು ಬೂರ್ನೆ ಎಂದಿತ್ತೀರು ಅಂಚೆ ಲಾಸ್ಟ್ ಟೈಮ್ ದಾನೆ ಅಂಡ್ ಇಂಚೆ ದೋಸಿಯನ್ನು ತೀರಿಪೋಯಿ ನಾನು ಹಾರ್ಟ್ ಅಟ್ಯಾಕ್ ಆಯ್ತು ಹಾರ್ಟ್ ಅಲ್ಪ ಜನಕುಲು ಮೀನು ಆಯ್ ಪರ್ತಿಜಿ ಆಯ್ತು ಅಲ್ಲ ಪ್ರಾಬ್ಲಮ್ ಉಂಡು ಬಂದು ಗೊತ್ತಿದ್ದನ್ನು ಗ್ಯಾರಂಟಿ ಅಲ್ತ ಆಯ್ ಬದುಕಿದ್ವಿ ಒಂಜಿ ಕಾಲ್ ಇರೋಗೋಸ್ಕರ ಕಾತುಂಡು ಕೇಂದ್ರ ಬೊಕ ನಮ್ಮ ಆ ವಿಷಯ ಬರ್ಕ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ನಾನು ಎಂ ಡಿ ಶೆಟ್ಟಿ ಅಂತ ಮಾತಾಡೋದು. ನಮಸ್ತೆ, ಹೇಳಿ ಮಾತಾಡಿ. ನಮ್ಮ ನಂತೂರಿಂದ. ಹೇಳಿ. ಅದು ನೀವು ತೋರಿಸಿದ್ದು ಆ ಮೆಡಿಕಲ್ ಸ್ಟೋರ್ ಹೆಸರೇನು? ಜನರಿಕ್ ಡಕ್ ಸ್ಟೋರ್ ಅಂತ ಸರ್. ಜನರಿಕ್ ಡಕ್ ಸ್ಟೋರ್ ಅಂತ. ಏನು? ಜನರಿಕ್ ಡಕ್ ಸ್ಟೋರ್ ಅಂತ. ಒಂದು ನಿಮಿಷ. ಜನಸಂಜೀವಿನಿ ಜನರಿಕ್ ಡಕ್ ಸ್ಟೋರ್. ಜನರಿಕ್? ಹೌದು, ಜನರಿಕ್ ಡ್ರಗ್ ಸ್ಟೋರ್. ಜನರಿಕ್ ಸ್ಟೋರ್ ವೆನ್ಲಾಕ್ ಎದುರಿಗೆ ಸರ್, ಎಕ್ಸಾಕ್ಟ್ ಆಪೋಸಿಟ್. ಅದ್ರದ್ದು ಒಂದು ನಂಬರ್ ಕೊಡ್ಬೋದು ಸರ್? ಅಲ್ಲಿದ್ ನಂಬರ್ ಸರ್? ಹೌದು, ಅಲ್ಲಿದ್ದು ನಂಬರ್ ಇಲ್ಲ. ಬಟ್ ನೀವು ಅಲ್ಲಿ ಹೋದ್ರೆ ಮಾತ್ರ ಮಿಲಗ್ರೀಸ್ ರೋಡ್ ಬರ್ತದೆ. ಮಿಲಗ್ರೀಸ್ ಅಲ್ಲಿ ರಿಕ್ಷಾ ಪಾರ್ಕ್ ಇದೆ. ರಿಕ್ಷಾ ಪಾರ್ಕ್ ನ ಪಕ್ಕದಲ್ಲಿ ಆ ರೋಡ್ ಎಕ್ಸಾಕ್ಟ್ ನಿಮಗೆ ಒನ್ ವೇ ರೋಡ್ ಅಂದ್ರೆ ರೈಲ್ವೆ ಸ್ಟೇಷನ್ ಒನ್ ವೇ ರೋಡ್ ಅಲ್ಲೇ ನಿಮ್ಗೆ ವೆನ್ಲಾಕ್ ನ ಪಕ್ಕದಲ್ಲೇ ಇದೆ ಮೆಡಿಸಿನ್ ಪಕ್ಕದಲ್ಲಿ. ಹೌದು ಹೌದು, ಈಗ ಮೋತಿಮಾಲ್ ಹೋಗ್ತೇವೆ ರೋಡ್ ಅಲ್ಲ, ಆ ರೋಡ್ ಅಲ್ಲ, ಈಗ ಈ ಸೈಡ್ ಒಂದು ರೈಲ್ವೆ ಸ್ಟೇಷನ್ ಹೋಗುತ್ತೆ ರೋಡ್ ಅಂದ್ರೆ ಹೌದು ಆ ರೋಡ್ ಅಲ್ಲಿ ಸಿಗುತ್ತೆ ಸರ್. ಇದರ ಉದ್ದೇಶ ಅಂತ ಹೇಳಿದ್ರೆ ಕಡಿಮೆ ಬೆಲೆಗೆ ನಿಮ್ಗೆ ಇದು ಸರ್ಕಾರದ ಒಂದು ಯೋಜನೆ. ಸರ್ಕಾರದ ಯೋಜನೆ ಅಂತ ಹೇಳಿದ್ರೆ ಅದು ರೇಟ್ ಕಡಿಮೆ ಇರುತ್ತೆ, ಅದನ್ನು ಮುಟ್ಟುವಂತ ಒಂದು ಪ್ರಯತ್ನ ಅಂತೇಳಿ ಅಂತ ಹಲವು ಪ್ರಯತ್ನಗಳನ್ನು ಸಾಮಾಜಿಕ ಈ ತಾಣಗಳ ಮೂಲಕ ಮಾಡ್ತಾ ಇದ್ದಾರೆ ಸೌರಾಜ್ ಅವರು. ಹಾಗೆ ಮತ್ತೊಂದು ಏನಂದ್ರೆ ಇದರಲ್ಲಿ ಇಷ್ಟು ನಾವು ಅಲ್ಲಿ ಒಳಗೆ ಹೋಗಿದ ಮೇಲೆ ಮೆಡಿಸಿನ್ ಸಿಗ್ಬೇಕಲ್ಲಿ. ಮತ್ತೆ ಕೆಲವು ಇಲ್ಲ ನಾವು ಇಡುವುದಿಲ್ಲ ಅಂತ ಹೇಳಿದ್ರೆ ಮನುಷ್ಯರಿಗೆ ಬೇಸರ ಆಗ್ತದೆ ಮತ್ತು ಬೇರೆ ಕಡೆ ಹೋಗ್ತಾರೆ ಅಷ್ಟೇ. ಅದೇ ನಾನು ಹೇಳೋ ವಿಷಯ ಏನಂದ್ರೆ ಇವಾಗ ನಿಮ್ಗೆ ಡಾಕ್ಟರ್ ಒಂದು ಲಿಸ್ಟ್ ಕೊಟ್ಟಿರ್ತಾರೆ, ಆ ಲಿಸ್ಟ್ ಫಸ್ಟ್ ಇಟ್ಕೊಂಡು ನೀವು ಆ ಮೆಡಿಕಲ್ ಹೋಗಿ ನಿಮ್ಗೆ ಅಲ್ಲಿ ಯಾವ್ದೆಲ್ಲ ಸಿಗುತ್ತೆ ಅದನ್ನ ಇಟ್ಕೊಂಡು ಅದ್ರಲ್ಲಿ ಯಾವ್ದು ಸಿಗ್ಲಿಲ್ಲ ಮತ್ತೆ ನೀವು ಬೇಕಾದ್ರೆ ಬೇರೆ ಮೆಡಿಕಲ್ ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಒಂದು ಅಲ್ಲಿ 100 ರೂಪಾಯಿ MRP ಮೆಡಿಸಿನ್ ನಿಮ್ಗೆ 40 ರೂಪಾಯಿ 30 ರೂಪಾಯಿ ಸಿಗುತ್ತೆ. ಅದೇ ನೀವು 50% ಡಿಸ್ಕೌಂಟ್ ಕೊಡ್ತೀರಂದ್ರೆ 50% ಡಿಸ್ಕೌಂಟ್ ಕೊಡ್ತೀರಂದ್ರೆ ಏನ್ ಕೆಟ್ಟದು? ಆ ದೊಡ್ಡ ಅಂಗಡಿಗೆ ಹೋಗಿ ಅಲ್ಲಿ ಸುಮ್ಮನೆ ಕ್ಯೂ ನಿಲ್ಲೋದಕ್ಕಿಂತ ಅದಕ್ಕೆ ಬಹಳ ಒಳ್ಳೇದು ನೋಡಿ, ಬಹಳ ಸಂತೋಷ. ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಇದು ನಂಗೆ ಕೂಡ ಮಾಹಿತಿ ಇಲ್ಲ. ನಾನು ಕೆಲವೊಮ್ಮೆ ನಂಗೆ ಒಂದು 3 ಗಂಟೆ 4 ಗಂಟೆಗೆ ಕೆಲವೊಮ್ಮೆ ನಿದ್ದೆ ಬರಲ್ಲ. ಆ ಟೈಮಲ್ಲಿ ನಾನು ರೈಲ್ವೆ ಸ್ಟೇಷನ್ ಅಂತ ಚಾ ಕುಡ್ಲಿಕ್ಕೆ ಅಂತ ಹೋಗ್ತಿದ್ದೆ. ಚಾ ಕುಡಿಯುವಾಗ ಅಲ್ಲಿ ಒಂದು ಸೈಡಲ್ಲಿ ಚಾ ಕುಡಿಯೋ ಒಂದು ಅಂಗಡಿ ಪಕ್ಕದಲ್ಲಿ ಒಂದು ಬೋರ್ಡ್ ಇತ್ತು, ಜನಸಂಜೀವಿನಿ ಡ್ರಗ್. ನಾನು ಎನಿಸಿದೆ ಇದನ್ನು ನಾನು ಯಾವುದೋ ಒಂದು TV ಚಾನಲ್ ನೋಡಿದ್ದೆ, ಬಟ್ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ನೆಕ್ಸ್ಟ್ ಡೇ ಏನು ಮಾಡಿದೆ, ನೆಕ್ಸ್ಟ್ ಡೇ ಈವ್ನಿಂಗ್ 8 ಗಂಟೆ ಹೊತ್ತಿಗೆ ಅಲ್ಲಿ ಹೋದೆ. 8 ಗಂಟೆ ಹೋಗುವಾಗ ಅಲ್ಲಿ ಒಂದೇ ಒಂದು ಮನುಷ್ಯ ಕಾಣ್ತಾ ಇಲ್ಲ. ವಿಷಯ ಏನಂದ್ರೆ ಜನರಿಗೆ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ವಿಷಯ. ಅದಕ್ಕೆ ಈ ತರ ಮೆಡಿಕಲ್ ಓಪನ್ ಆಗುವಾಗ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡುವುದು ನಮ್ಮ ಸರ್ಕಾರದ ಮೇನ್ ಉದ್ದೇಶ ಆಗಿರ್ಬೇಕು. ಇದು ನಾವು ತಿಳುವಳಿಕೆ ಕೊಡೋದಲ್ಲ, ಈ ವಿಡಿಯೋ ತೆಗೆದು ಜನರಿಗೆ ಮನೆಗೆ ಹೋಗಿ ಇಂಥ ಮೆಡಿಸಿನ್ ಇಲ್ಲಿ ಸಿಗುತ್ತೆ ಅಂತ ಇವರು ಸರ್ಕಾರ ಇದರ ಬಗ್ಗೆ ನಿಲುವು ತೋರಿಸಬೇಕು. ಸರಿ, ಸೋಲ್ಮೇಲ್ ಥ್ಯಾಂಕ್ ಯು. ಸೊ ಒಂದಿಷ್ಟು ಪ್ರಯೋಜನಗಳು ಆಗತ್ತೆ, ಆಗೋದಿಲ್ಲ ಅಂತಲ್ಲ. ಸಾಮಾಜಿಕ ತಾಣ ಅಂದರೆ ಈಗ ಫೇಸ್ಬುಕ್ನಲ್ಲಿ ಇಲ್ಲಂತ ಜನರೇ ಯುವ ಜನಾಂಗವೇ ಇಲ್ಲ ಅಂತ ಹೇಳ್ಬೋದು. ಫೇಸ್ಬುಕ್ ಈಗ ಕಾಮನ್ ಆಗಿದೆ. ಸಣ್ಣ ಕಾಲೇಜಿಂದ ಹೋಗುವಂಥ ಮಕ್ಕಳಿಂದ ಹಿಡಿದುಕೊಂಡು ರಿಟೈರ್ಡ್ ಆಗಿರುವಂಥ ಏನು ಹಿರಿಯರ ತನಕ ಇದು ಕಾಮನ್ ಆಗಿದೆ. ಸೊ ಆಗಿರುವಾಗ ಒಂದಿಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯನಾ? ನಾವು ಯಾವುದೋ ದೇವರ ಬಗ್ಗೆ ಕೆಟ್ಟದಾಗಿ ಬರೆಯುವುದು, ದೈವದ ಬಗ್ಗೆ ಕೆಟ್ಟದಾಗಿ ಬರೆಯುವುದು, ಅದರಿಂದ ಸಮಾಜ ಅಂದರೆ ವಿಭಾಗ ಆಗತ್ತೆ. ಬಿಟ್ಟರೆ ಹೀಗೆ ಮಾಡುವ ಮೂಲಕ ನೇರ ಮಾರ್ಕೆಟ್ಗೆ ಹೋಗಿ ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ರಿ. ಬನ್ನಿ ಇನ್ನೊಬ್ಬರು ವೀಕ್ಷಕರ ಅಭಿಪ್ರಾಯವನ್ನು ಸ್ವೀಕರಿಸಿದಂತೆ ನಾವು ಅವಾಗೆ ಮುಂದುವರಿಯೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ, ಹೇಳಿ ಸರ್ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡಿ? ಸರ್ ನಂದು ಹೆಸರು ಪ್ರಶಾಂತ್ ಅಂತ.
ಹಾಂ ಹೇಳಿ ಪ್ರಸನ್ನ ಅವರೇ ಮಾತಾಡಿ. ನಾನು ಮೂಡುಬಿದ್ರೆಯಿಂದ ಮಾತಾಡೋದು. ತುಂಬ ಸಂತೋಷ, ಮಾತಾಡಿ ಹೇಳಿ. ಇದು ನನಗೆ ಸೌರಭ ಮಾತಾಡಲಿಕ್ಕೆ. ನಮಸ್ತೆ ಸರ್, ಪಲ್ಲೆ ಸರ್, ಪಲ್ಲೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ ಸರ್ ಇದು ಮಲ್ಪನ ಮಾರಿ ಎಡ್ಡೆ ಬೇರೆ ಮಾತಾಡೋದಿಲ್ಲ ಸರ್. ಇದು ಥ್ಯಾಂಕ್ಸ್. ಮತ್ತೆ ಇದನ್ನ ಏಬಳ ತಗೊಂಡಿಲ್ಲ, ಇದನ್ನ ಫೇಸ್ಬುಕ್ ಇರ್ಬೋದು ಎಡ್ಡೆ ಚಾನಲ್ ಮಾತಾಡೋದಿಲ್ಲ ಮತ್ತೆ ವಿಷಯ ಮತ್ತೊಂದು ಕೂಡ ಏಬಳ ಬೇಡಿಕೆ. ಮಸ್ತ್ ಥ್ಯಾಂಕ್ಸ್ ಸರ್. ದಯಮಂಡ ಇತ್ತ ಫೇಸ್ಬುಕ್ ಇದು ಗುಡ್ಲ ಬರ್ಪನ ರೋಡ್ ಬಾರಿ ಸಮಸ್ಯೆ ಅಂದ 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 ಅವು ಇದು ಎಂಚಿನ ಪುಡ್ ಎಂಕಲ ಹಿಡಿದು ಎಂಚಿನ ಸಾಕಾರ ಬೋರ್ಡ್ ಎಂಕಲ ಪೆದ್ದ ಟೀಮ್ ಬೋರ್ಡ್ ಮಲ್ಪ ಶೂರ್ ಸರ್, ಶೂರ್ ಜನಸಂಖ್ಯೆ ಬೋರ್ಡ್ ಮಾಡಲಿ ಸರ್. ಶೂರ್ ಸರ್, ನೆಕ್ಸ್ಟ್ ಮಂತ್ ಇಂಕುಲು ನೆಕ್ಕೊಂಜಿ ರೋಡ್ ಪಾರೆ ಖಂಡಿತ ಏನಾಗಲ್ಲ ಚಾನ್ಸ್ ಐತಿ ಅವೇ ನೆಕ್ಸ್ಟ್ ಮಂತ್ ಎಂಗಳು ಮಲ್ಲೊಂದು ಟೀಮ್ ಮಂದ್ ಬಿಡುಲ್ಲ ಪಂಡ ಇಂದೇ ಬಗ್ಗೆ ದಾಣ ಸರ್ಕಾರ ಈ ನೆತ್ತ ಬಗ್ಗೆ ಗಮನ ಕೊರೊಂದಿಜ್ಜಿ, ಸರ್ಕಾರ ಬೇತೆ ಬಗ್ಗೆದ ಗಮನ ಕೊರೊಂದುಂಡು ದಾಯ ಪಂಡ ಯಾನ್ ಈ ಸರ್ಕಾರ ಯಾನೊಂಜಿ ಓಪನ್ ಚಾಲೆಂಜ್ ಪಾಡುವೆ ಇನ್ನು ಯಾನ್ ಕಾಂಡಿಡೇಟ್ ಬೈ ಯಾನ್ ಟೆಂಪಡ್ ಬೆನ್ಪೆ ವಿಷಯದ ಬಂಡ ಮುಕ್ಕುಲು ಎನ್ನ ಸೈಡ್ ಕುಲೊಂದು ಈ ನಮ್ಮ ಕುಡ್ಲದ ರೋಡ್ ಏತು ಪೂರ ಗುರಿ ಗುಂಪುಂಡು ಆ ಗುರಿ ಗುಂಪು ಎನ್ನೊಟ್ಟಿ ಕುಲ್ದು ಮಕ್ಕಳು ಬರುಡು ಮೊಕ್ಕಲೆ ಗೊತ್ತಾಗ್ನು ಆ ಕುಡ್ಲಾಡಿ ಈತು ಪೂರ ಗುರಿ ಸಮಸ್ಯೆ ಬರು ಉಂಡು ಬಂದು ಮಕ್ಕಳಿಗೆ ಬೊಕ್ಕ ಗೊತ್ತಾಗ್ನು ಅಂದು ಸರ್. ಸರ್ ಇದಕ್ಕೆ ಎಂಜಿನ ಬೋರ್ಡ್ ಸರ್ ಇಂಗ್ಲ ಸಪೋರ್ಟ್ ಪೂರ ಸರ್ ಸಪೋರ್ಟ್ ಮಸ್ತ್ ಬೋರ್ಡ್ ಸರ್ ಪೂರ ಜವಣಿಯನ್ನು ಒಟ್ಟು ಮಲ್ತಾರೆ ಇಂಗ್ಲ ಸಪೋರ್ಟ್ ಮಲ್ಪೇರೆ. ಶೋರ್ ಸರ್, ಶೋರ್ ಸರ್, ಖಂಡಿತ ನಿಂಗೆ ಸಪೋರ್ಟ್ ದಾತೆ ಇಂಚ ಬೈದ ದಯಮಲ್ಗೆ ಈ ಸೋಷಿಯಲ್ ಮೀಡಿಯಾ ದಾಂಡಲ್ಲ ಎಂಕಲ ಕುಡ್ಲನ್ನು ಇಂಪ್ರೂವ್ಮೆಂಟ್ ಮಲ್ಪರ್ದು ಎಂಕುಲು ಮಸ್ತ್ ಪಂಡ ಎಂಕ್ಲೆ ಬೊರ್ಚಿದಿ ಪಂಡ ಎಂಕ್ಲೆ ಬೊರ್ಚಿ ಎಂಕ್ಲ ಬೇಲೆ ಆಂಡ ಯಾವ ಪಂದ ಒಂದೊಂದು ದಯಮಲ್ಲಿಗೆ ಪಂಡ ಹೆಚ್ಚಿನಕ್ಲು ನೆಕ್ ಬರ್ಪುಜಿ ದಯಮಲ್ಲ ಮಕ್ಕಳು ನೆಕ್ ಜೀವ ಬೆದರಿಕೆ ಬರ್ಪುಂಡು ಪಂಡ ಜೀವದ ಮಿತ್ ಮಸ್ತ್ ಆತ ಐತೆ ಎನ್ನ ಇಲ್ಲದಕ್ಕಲೇ ನೆಕ್ ಮಸ್ತ್ ಒಂದು ನಮ್ಮಲ್ಲ ಪೋಡಿವೇರು ಬಾಲ ನಾನು ಈ ಇಂಚಪುರ ಮಂತದ್ದು ದಾಲಾಣ ನಿನ್ನ ಜೀವದಾಲ ಮಲ್ಪೇರ್ ಚಾನ್ಸ್ ಉಂಟು ಆಣ ವಿಷಯದ ಬಂಡೆ ನೆಟ್ ಎಂಕುಲು ಏಪಲ್ ಜಾತಿ ಭೇದ ಮಲ್ಪರ್ಬ ಅಲ್ಲಿ ಇದು ನಮ್ಮ ಕುಡ್ಲಾಗ್ ಇಂಪ್ರೂವ್ಮೆಂಟ್ ಆವಡಂಡ ನಮ್ಮ ಜಾತಿ ಮತ ಭೇದ ಬುಡ್ದು ಬರೋಡಾಪು ವಿಷಯದ ಬಂಡ ನೆಟ್ ಒಂಜಿ ದಾಲ ಆಕ್ಸಿಡೆಂಟ್ ಆವಡು ದಾಲ ಆನಗ ಮುಸ್ಲಿಂ ದಾರಲ್ಲ ಬತ್ಸಾವ ನಮಗೆ ಹೆಲ್ಪ್ ಮಾಡ್ಕೊಳ್ಳೇರು ಅವತ್ತಂದು ಈ ಹಿಂದೂ ನಕ್ಲಿಗೆ ದಾಲ ಆನಗ ಅವೇನು ಮುಸ್ಲಿಂ ದಾಖಲು ಬರ್ತದೆ ಹೆಂಗೆ ನಮ್ಮ ಬಚಾವ್ ಮಾಡ್ಲಿಲ್ಲ ಅಂಚಿನ ಉಪ್ಪುನಾಗ ನಮ್ಮ ಈ ಕುಡ್ಲಾಡು ಕೋಮು ಗಲಭೆನ ಬುಡ್ದು ಈ ಕುಡ್ಲದ ಇಂಪ್ರೂವ್ಮೆಂಟ್ಗೆ ನಮ್ಮ ಹೋರಾಡಾಪುಂಡು ಐಕ್ ನಿಕ್ಲ ಸಪೋರ್ಟ್ ಏಪಲ್ ಅಗತ್ಯ ಸರ್. ಮಸ್ತ್ ಥ್ಯಾಂಕ್ಸ್ ಇರ್ನ. ಓಕೆ ಸೊಲ್ಮೇಲು ಪ್ರಸನ್ನ ಪೂಜಾರಿ ಪಂಡರ್ ಐತೆ ಅವೇ ನಮ್ಮ ತೋಂದಿತ್ತ ಮೆಡಿಸಿನ್ದ ವಿಚಾರ ಈ ರೈಟ್ ದುಂಬು ಒಂಜಿ ಪನಿತ್ತರ ಹಾರ್ಟ್ ಆಪರೇಷನ್ ಏರಗೊಂಡು ಆವಡಿತ್ತುಂಡು ಅಂತ ಎಂಚಿನ ಪಂಡ ಈ ಕಾನ್ಸೆಪ್ಟ್ ಏಪ ಸ್ಟಾರ್ಟಿಂಗ್ ಫಸ್ಟ್ ಕಾನ್ಸೆಪ್ಟ್ ಓ ಇತ್ತುಂಡು ಬೊಕ ಆಪಾಗ ಇರ್ನ ಪ್ರಿಪ್ರೇಷನ್ ಎಂಚ ಇತ್ತುಂಡು ಇತ್ತ ದಾದ ಬಂಡ ಫಸ್ಟ್ ಕಾನ್ಸೆಪ್ಟ್ ದಾದ ಬಂಡ ಯಾನು ಒಂಜಿ ಬಸ್ ಸ್ಟ್ಯಾಂಡ್ ಒರಿಯನ್ ನಟ್ಟು ಬಸ್ ಸ್ಟ್ಯಾಂಡ್ ಒರಿಯನ್ ತೂಯಿತ್ತೆ ಪಂಡ ನಾರ್ಮಲ್ ಅದು ಇಂಕುಲ್ ಬಸ್ ಸ್ಟ್ಯಾಂಡ್ ಆಯ್ ಪಂಡ ನಟ್ಟುಂದಿಜ್ಜಿ ಯಾನ್ಗೆ ಬಸ್ ಸ್ಟ್ಯಾಂಡ್ ವರೆಗೆ ಕುಲೊಂದೆ ನಟ್ಟೊಂದಿಜ್ಜಿ ಅಂಚ ಒಂಜಿ ದಿನ ಇತ್ತು 2 ದಿನ ಇತ್ತು ಯಾನ್ ನೆಕ್ಸ್ಟ್ 3ನೇ ದಿನ ನಾನು ಪೋತ್ ಕೇಂಡ ಅದು ತುಳು ಪಾತಿರೊಂದುಲ್ಲೇರು ಯಾನ್ ಕೇಂಡ ಹಿಂಗೆ ತುಳು ಪಾತಿನ ಶಾಕ್ ದಯಮಲ್ಲಿ ಎಂಕಲ್ನ ತುಳುನಾಡು ಒರೇ ಊರಿ ತುಳುತ ನಟ್ಟುನ ದಿಕ್ಕೈ ಪೂರಾ ಗಟ್ಟದಾಗ ಬರ್ಪಿನ ಆಂಧ್ರ ತಮಿಳ್ನಾಡು ಪೂರ ಅಂಚಿದ ಬರ್ಪಿನಾಗಲು ಒರೇ ಇದಕ್ಕೆ ತುಳುನಾಡ್ದ ದಿಕ್ಕೈ ಒಂಜಿ ವೇಳೆ ತುಳುನಾಡ್ದ ಒರೇ ನಟ್ಟನ ಮೀನು ತಿಕ್ಕನ ಬಂದ ದಯಮಂತ ದಾಯನ್ ಅಲ್ಪ ಬುಡಚಿ ಆಯ್ಗ ಎಂಚಿನ ಪ್ರಾಬ್ಲಮ್ ನವೀನ್ ಕನ್ನಡ ಅಂಬೇಡ ದಾದ ಬಂದು ಪೋದ್ ಇಂಚಿನ ದಾದ ಪ್ರಾಬ್ಲಮ್ ಒಲ್ಪ ದಾದ ಬಂಡೆ ಯಾನು ಬೆಲ್ವಾಯ್ಡ್ ಉಪ್ಪುನೈ ಅಂಚ ದಾದಂಡು ಯಾನ್ ದಾದನ್ಯ ಬೆಲ್ವಾಯ್ಡ್ ಓಲ ತಪ್ಪದ ಬದ್ದು ಉಪ್ಪು ದಯಮನ್ ಫಸ್ಟ್ ನಮ್ಮ ಈ ಸೋಷಿಯಲ್ ಮೀಡಿಯಾಡು ಫಸ್ಟ್ ಅವಿನ್ ಅವರ ಸ್ಪ್ರೆಡ್ ಮಾಡ್ಬೋದು ದಯಮಲ್ಲಿಗೆ ಮೀ ಬೆಲ್ವಾಯ್ಡ್ ಉಲ್ಲಿ ದಾದ ಬಂಡ ಒಂಜಿ ಸೈಡ್ ಬಂಡ ಇರೆಗ್ ಒಂಜಿ ತಿಂಗಳು 2 ತಿಂಗಳು ಒಣಸ್ಮುರ್ಗ ಅಂತ ಸ್ಟಾಕ್ ದಿತ್ತನು ಅವಿನ ಸ್ಮೆಲ್ಡ್ ಉಂತರ ಒಂಜಿ ಬಸ್ ಸ್ಟ್ಯಾಂಡ್ ಬೊಗದ ಮಂಡೆ ಅಂದ ಮಂಡೆ ಒಂದು ಈತ ಒಣಸದಾದ ಅವೇನು ತಿನ್ಪಿನಿ ವೇಸ್ಟ್ ಹಾಕಿ ನಾನು ಅವನೇ ತಿನ್ಪಿ ಮನಂತಿ ಹೊರಗೆ ಎನ್ನ ಕಣ್ಣಿಡೋರ ನೀರು ಬರ್ತದೆ ಮಲ್ಲ ಅಲ್ಪ ಪುರಿ ಬರೋದುಂಡು ಫುಡ್ಡು ಪುರಿ ಬರೋದುಂಡು ಅಂಚೆ ಅಂದಾದ ಮಂಟೆ ನಾನು ಅಂಬೇನ ಅಡ್ರೆಸ್ ಪೂರ ದಾಲ್ ಎತ್ತಿದ್ದೆ ಐಕೋ ಯಾ ಸೋಷಿಯಲ್ ಮೀಡಿಯಾ ಮೇಲೆ ವೀಡಿಯೋ ಎತ್ತದ್ದು ಯಾನು ವೈರಲ್ ಮಂತೆ. ಓಕೆ ಒಂದು ಕಾಲ್ ಕಾತಂದು. ಓಕೆ ಹಲೋ ಹಲೋ ರೋಜಿ ಮಾತಾಡುದು. ಹೇಳಿ ಮೇಡಮ್ ಮಾತಾಡಿ. ಕುಲಶೇಖರದಿಂದ ಏನಂತ ಹೇಳಿದ್ರೆ ಅವರು ವೆರ್ಲಾಕ್ನ ಎದುರು ಅಂತ ಹೇಳಿದ್ರಲ್ಲ ಅದು ನಮ್ಗೆ ಅರ್ಥ ಆಗ್ಲಿಲ್ಲ. ವೆರ್ಲಾಕ್ನ ಎದುರಲ್ಲಿ ರಿಕ್ಷಾ ಅಲ್ವಾ, ರಿಕ್ಷಾ ನಿಲ್ಲುದು ಎಕ್ಸಾಕ್ಟ್ ಮೇಡಮ್ ಎಲ್ಲಿ ವೆನ್ಲಾಕಿನ ಗೇಟಿನ ಹತ್ತಿರವ ವೆನ್ಲಾಕ್ನ ಗೇಟಿನ ಹತ್ರನೇ. ಈಗ ವೆನ್ಲಾಕಿ ನೀವು ಎಂಟ್ರೆನ್ಸ್ ಆಗುವಾಗ ನಿಮ್ಗೆ ಅಲ್ಲೇ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲೇ ಇದೆ. ಒಂದು ನಿಮ್ಗೆ ನೋಡಿ ಒಂದು ವೆನ್ಲಾಕಿಗೆ ರೈಲ್ವೆ ಸ್ಟೇಷನ್ ಹೋಗ್ಲಿಕ್ಕೆ 2 ರೋಡ್ ಇದೆ. ಒಂದು ರೈಟ್ಗೆ ರೋಡ್ ಇದೆ, ಒಂದು ಲೆಫ್ಟ್ಗೆ ರೋಡ್. ಈ ನೀವು ಲೆಫ್ಟ್ ರೋಡಲ್ಲಿ ಹೋದ್ರೆ ಅಲ್ಲಿ ಯಾರಿಗೆ ಕೂಡ ಕೇಳಿದ್ ಹೇಳ್ತಾರೆ, ಯಾಕೆಂದ್ರೆ ಆಲ್ರೆಡಿ ಇವಾಗ ಫೇಮಸ್ ಆಗಿದೆ ಜನಸಂಜೀವಿನಿ ಮೆಡಿಕಲ್ ಅಂತ ಆಲ್ರೆಡಿ ಈಗ ಫೇಮಸ್ ಆಗಿದೆ. ಆಗ ಅದಕ್ಕೆ ನಾನು ನಿಮ್ಗೆ ಇದು ಗೊತ್ತಾಗುದಿಲ್ಲ ಅಂತ ಹೇಳಿದಕ್ಕೆ ನನ್ನ ಮಕ್ಕಳು ಕೂಡ ವಾಟ್ಸ್ಆಪ್ ಅಲ್ಲಿ ಒಂದು 4 ದಿವಸದ ಮೊದಲು ಕಳಿಸಿದ್ರು, ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ ಇವರೇ.
ಮತ್ತೊಂದು ನೀವು ಒಳ್ಳೆ ಕೆಲಸ ಮಾಡ್ತೀರಿ, ಯಾಕೆ ಗೊತ್ತುಂಟಾ? ಈಗ ಗುಂಡಿ ಮುಚ್ಚುದು, ಈಗ ನಂತೂರ್ ನೋಡಿ, ನಂತೂರ್ನಲ್ಲಿ ಎಷ್ಟು ಗುಂಡಿ ಉಂಟಲ್ಲಿ, ಎಷ್ಟು ಬ್ಲಾಕ್ ಉಂಟು. ನೀವು ನೋಡ್ತಿದ್ರೆ ಬಸ್ ಕೊಂಡೋಗುವವರಿಗೆ ಬಸ್ ಕೊಂಡೋಗ ಟ್ರಿಪ್ ಕಟ್ಟೇ ಮಾಡ್ಬೇಕು. ನನಗೂ ಬಸ್ ಉಂಟು, ಹಾಗೆ ನಾನು ಹೇಳುದು ನಿಮ್ಮ ಹತ್ರ, ಟ್ರಿಪ್ ಕಟ್ಟೆ ನಮ್ದು 7 ಗಂಟೆಯಿಂದ ಟ್ರಿಪ್ ಕಟ್ಟೆ. ಇಲ್ಲಿ ಬರುವಾಗ ನೀರ್ಮಾರ್ಗ ಬರುವಾಗ 7:10 ಆಗ್ತದೆ. ಹೇಗೆ ಕೊಂಡೋಗ್ತೀರಿ ಬಸ್? ಏನು ಬ್ಲಾಕ್, ಕದ್ರಿಯಿಂದ ನಂತೂರ್ವರೆಗೆ ಬ್ಲಾಕ್ ಅಂತ ಹೇಳಿದ್ರೆ ಏನು ವಿಷಯ ಇದು? ಕರೆಕ್ಟ್ ಮೇಡಮ್. ಹೌದು, ಆ ಬಗ್ಗೆ ಕೂಡ ಒಂದು ಸೌರಾಜ್ ಅವರು ಮಾಡಿದ್ರೆ ಏನಾದ್ರು ಇಫೆಕ್ಟ್ ಆಗಬಹುದು ಅಂತ ನನಗೆ ನಿರೀಕ್ಷೆ ಇದೆ. ಇಲ್ಲ, ಈಗ ಆ್ಯಕ್ಚುಲಿ ನಾನು ಇವಾಗ ನಿಮಗೆ ಇಲ್ಲಿ ಪಂಪೆಲ್ ಸರ್ಕಲ್ನ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದ್ದೆ, ಪಂಪೆಲ್ ಸರ್ಕಲ್. ಈಗ ನೋಡಿ, ಈ ಪಂಪೆಲ್ ಸರ್ಕಲ್ಗೆ ನಾನು 5 ವರ್ಷ ಆಯಿತು, 5 ವರ್ಷದಿಂದ ಕೆಲಸ ಆಗ್ತಿದೆ. ಇವತ್ತು ಹೋಗಿ ನೋಡಿ, ಇಬ್ರು ಕೆಲಸ ಮಾಡ್ತಿದ್ದಾರೆ. ಇಷ್ಟು ದೊಡ್ಡ ಸರ್ಕಲ್, ಅದಲ್ಲದೆ ನಮಗೆ ಮಂಗಳೂರಿಗೆ ಎಂಟರ್ ಆಗೋ ಈ ಒಂದು ಸರ್ಕಲಲ್ಲಿ ನಿಮ್ಗೆ ಖಾಲಿ ಕೇವಲ ಇಬ್ರು ಒಂದು ಫ್ಲೈಓವರಲ್ಲಿ ಕೆಲಸ ಮಾಡೋಣ. ಅದಕ್ಕೆ ನಾವು ಎಂತಂತ ಈ ಸರ್ಕಾರದ ನೆಕ್ಸ್ಟ್ ನಿರ್ಲಕ್ಷ್ಯ ಹೇಳ್ಬೋದು. ವಿಷಯ ನಾನು ನೋಡಿ, ಮೊನ್ನೆ ತಾನೇ ತೊಕ್ಕೊಟ್ಟಿನಲ್ಲಿ ಆ ಜೀವನ ಒಬ್ಬರು ತೀರೋದು ವಿಷಯ. ಈಗ ನಾನೇ ಹೇಳು, ನಾನು ಬೆಳಿಗ್ಗೆ ಮನೆಯಿಂದ ಹೋಗುವಾಗ ಅಮ್ಮನ ಹೇಳಿದೆ ನಾನು ಬರ್ತೇನೆ ಅಂತ. ಒಂದು ಸಂಜೆ ಆಗುವಾಗ ಒಂದು ತಾಯಿಗೆ ಒಂದು ಸಂಜೆಗೆ ಒಂದು ಕಾಲ್ ಬರುತ್ತೆ, ಅಮ್ಮ ಇರ್ ನಮಗೆ ತೀರ್ಪೋಯೇ ಒಂದು. ಹೇಗೆ ಶಾಕ್ ಆಗ್ಬೋದು ನೋಡಿ. ಅವನನ್ನೇ ನಂಬಿರುವ ಜೀವನ, ಇದೊಂದು ಜಸ್ಟ್ ಒಂದು ಕಾಲ್ ಬರುತ್ತೆ, ಈಗ ಇರ್ ನಮಗೆ ಇಂಚೆ ತೀರ್ಪೋಯೇ ಅಮ್ಮ ಮನೆ. ಹೇಗೆ ಆಗ್ಬೋದು ಹೇಳಿ? ಇದು ಕನಸಲ್ಲಿ ಊಹಿಸ್ಲಿಕ್ಕೆ ನೋಡಿ. ನಾನು ಹೇಳೋದು, ಈಗ ಸುರತ್ಕಲ್ನಲ್ಲಿ ಟೋಲ್ ತೆಗಿತಾರೆ. ಹೌದು, ಆ ಬಗ್ಗೆ ನಾವು ನೋಡಿ ಮತ್ತೆ ಆ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ, ಸುರತ್ಕಲ್ನ ಟೋಲ್ ಗೇಟ್ನಲ್ಲಿರುವಂಥ ಪರಿಸ್ಥಿತಿ ಹೇಗಿದೆ? ಎಲ್ಲಿ ಹಣವನ್ನು ಕಲೆಕ್ಟ್ ಮಾಡ್ತಾರೋ ಅಲ್ಲೇ ಪರಿಸ್ಥಿತಿ ಎಷ್ಟು ರಸ್ತೆದು ಎಷ್ಟು ಕೆಟ್ಟದಾಗಿದೆ ಅಂದರೆ, ಈಗೊಬ್ಬರು ವೀಕ್ಷಕರು ಹೇಳಿದ್ರು ರಸ್ತೆಗಳ ಬಗ್ಗೆ. ಆಗ ನಾವೀಗ ಕ್ಲಿಪ್ಪಿಂಗ್ ನೋಡಲೇಬೇಕು. ಸುರತ್ಕಲ್ನ ಟೋಲ್ ಗೇಟ್ನ ಆ ಒಂದು ರಸ್ತೆಯ ದುಸ್ಥಿತಿ ಬಗ್ಗೆ ಸೌರಾಜ್ ಒಂದು ವಿಡಿಯೋ ಮಾಡಿದ್ದಾರೆ, ಅದನ್ನು ನೋಡಿಕೊಂಡು ಬರೋಣ. ಸುರತ್ಕಲ್ ಟೋಲ್ ಗೇಟ್ ರೋಡ್ ಮಕ್ಕಳಿಗೆ ಸರಿಗಟ್ಟು ಮಾರ್ಗ ಬಿಟ್ಟು ಟೋಲ್ ಗೇಟ್ ಬಂದು ನೀವು ರೋಡ್ ಸರಿ ತಿನ್ನ ಭಯ್ಯ. ಬರೀ ಸರಿಗಟ್ಟು ಟೋಲ್ ಗೇಟ್ कितना हो गया 40 डबल का कितना डबल नहीं है ಔಷಧದಲ್ಲಿ. ನಮ್ಮ ಸುರತ್ಕಲ್ ಟೋಲ್ ಗೇಟ್ ಪಾಸ್ ಆದ ಬರೋದು. ಟೋಲ್ ಗೇಟ್ ಅಲ್ವಾ ಸಾಜ್ ಅಂಚು ನನ್ನ ಮುಲ್ತೂರ್ದು ನಿಖಲೆಗ್ ಪಣಂಬೂರು ಕೂಳೂರು ಮುಟ್ಟ ನಿಖಲೆಗ್ ನರಕ ಎತ್ತನೆ ದಯಪನ್ಲೆಗೆ ಒಂಜಿ 2 ವೀಲರ್ ದಾಕು ಮಿನಿ ಕೋಪಿನ ಜಾಗ್ರತೆ ಇರ್ಬೋಲೆ ದಯಪಂಡ ಮುಲ್ತ ಅವಸ್ ಅಂಚ ಉಂಡು. ನಮ್ಮ ಸ್ಟೇರಿಂಗ್ ನಮ್ಮ ಟೈರ್ದ ಬೇರಿಂಗ್ ನಮ್ಮ ತಿಂಗಳು ಚೇಂಜ್ ಅಂತ ಪರಿಸ್ಥಿತಿ ಬೈದಂದ್ರೆ ಈ ರೋಡ್ಗೂ ನಮ್ಮ ಟೋಲ್ ಕಟ್ಟೊಂದು ಪೋಂದಿಲ್ಲ. ಒಂದು ರೋಡ್ ಶೋಕೊಂಡು ಬಿಡ್ಲೆ ನೆಕ್ಸ್ಟ್ ನಿಕ್ಲೆ ಬರ್ಪಿನ ಪಣಂಬೂರದಲ್ದ ರೋಡ್ ಅವೆಲ್ಲ ತೋರಿಸುವ ನಿಕ್ಲೆ ಬಾರಿ ಸೋಕದ ರೋಡ್. ಈ ರೋಡ್ಗೂ ಈ ಧೂಲ್ದ ರೋಡ್ಗೂ ನಮ್ಮ ಟೋಲ್ ಕಟ್ಟದು ಹೋಗ್ಬಿಡಿ. ಕುಲಾಯಂಡದ ನೆಕ್ಸ್ಟ್ ನಿಕ್ಲೆ ಬೈಕಂಪಾಡಿ ತೋರಿಸುವ ಪಿನ್ನಿ. ಬೈಕಂಪಾಡಿ ಭಾರಿ ಫೇಮಸ್ ಸಿಟಿ ಅಂತ, ರೋಡ್ಗೆ ಮಾತ್ರ ಫೇಮಸ್, ರೋಡ್ಗಳ ಧೂಲುಗಳ ಒಂದು ನಮ್ಮ ಟೋಲ್ ಕೊಡ್ದು ಬರ್ತಿನ ರೋಡ್. ಇಂಚಿನ ರೋಡ್ಗೆ ನಮ್ಮ ಟೋಲ್ ಕೊರೋಡು ಟೋಲ್ ಕೊರ್ಕ ಬೇಜಾರಿತ್ತಪ್ಪ ಹೆಂಗ್ಲೆ ರೋಡ್ ಅಂಚನೆ ಮಂತ್ ಕೊರಲಿ ಇಂಚಿನ ರೋಡ್ ಹೆಂಗ್ ಟೋಲ್ ಕಟ್ಟೋಡು ಆಡ ನಿಕ್ಲೆಗೆ ಮುಲ್ತೋಡ್ದು ನಿಕ್ಲೆಗೆ ಪನಂಬೂರು ಮುಟ ಕಂಟಿನ್ಯೂ ಬಜಿ ತೆಸ್ತು ಬಂದಿದೆ ರೋಡ್ ತೋರಿಸುವ ನಿಕ್ಲೆ ಒಂದು ಬೈಕದ ಕುಲ್ಬರ ಭಾರಿ ಜಾಗ್ರತೆ ಬೋಡು ಈ ರೋಡ್ ಬಂದಾಗ ಮಕ್ಕಳಿಗೆ ಈ ರೋಡ್ ಸರಿ ಮಾಡ್ತಾರೆ ಅವ್ರಿಗೆ ಕೂಡ 200 cc ಬೈಕ್ ಇಡ್ರೆ 2 ಜನ ಫುಲ್ ರೀತಿಗೆ ಅಲ್ಲ ಒಂದು ರೋಡು ನಮ್ಮ ಟೋಲ್ ಕಟ್ಟಿನ ರೋಡ್ ಆಂಡ ನಾನು ನಿಕ್ಲೆ ನೆಕ್ಸ್ಟ್ ಪಣಂಬೂರು ಬೀಚ್ ತಲ್ಬೋದು ಇದು ನಮ್ಮ ಪಣಂಬೂರ್ದಲ್ದ ರೋಡ್. ಈ ರೋಡ್ ನಮ್ಮ ಟೋಲ್ ಕಟ್ಟು ಕಂಡ ಎಂಗಲ ಗಾಡಿನ ಪೂರ ಮುಟ್ಟ ಕುಟ್ಲದಾಗ ಗಾಡಿ ನೆಕ್ಕಿದೆತ್ತು ಜೇರಿ ಪೂರಾ ಬ್ಯಾಂಗ್ಳೂರ್ದಾಗ ಗಾಡಿನ ಪೂರ ಎಡ್ಡೆ ಮಾಡು ಕುಟ್ಲದಾಗ ಗಾಡಿನ ದಾಯದೆತ್ತು ಜೇರಿ ಒಂದು ಒಂಜಿ ಮೇಟ್ ಈ ರೋಡ್ದ ಸಮಸ್ಯೆ, ಒಂಜಿ ಮೇಟ್ ಉಪ್ಪು ನೀರ್ದ ಸಮಸ್ಯೆ ಅಲ್ಲೇ. ಈ ರೋಡ್ ನಮ್ಮ ಟೋಲ್ ಬರ್ಬನಿ ಒಂದಲೇ ಕಂಟಿನ್ಯೂ ದೋಸ್ಪ ನಿಕ್ಲೆ ನಿಕ್ಲೆ ಕಂಟಿನ್ಯೂ ದೋಸ್ಪ ನೆಟ್ 40 ರೂಪಾಯಿ ಟೋಲ್ ಕಟ್ಟದ ಬೈದೆ ಸುರತ್ಕಲ್ ಟು ನಂತೂರು ಒಂದು ರೋಡ್ದಲ್ಲಿ
ಈ ರೋಡ್ ಹೆಂಗ್ ಟೋಲ್ ಕಟ್ಟೋಡು ಮೊಕ್ಕಲು ಮಿನಿಸ್ಟರ್ ನಕ್ಲೇನು ಈ ರೋಡ್ ಲೆತ್ತ ಮಾಡೋಡು ಮಿನಿಸ್ಟರ್ ನಕ್ಲು ಒಯ್ಟ್ ಬರ್ಪಿನಿ ಹೆಲಿಕಾಪ್ಟರ್ ಬರ್ಪೇರಿ ಹೆಲಿಕಾಪ್ಟರ್ ಹೋಗ್ಪೇರಿ ಮಕ್ಳು ದಾದಾರಂಡು ಒಂದು ಮೇನ್ ಎಂಕಲ್ ಬಂದರ್ ಏತೋ ಜನ ಫಾರಿನ್ ದಾಖಲು ಈ ರೋಡ್ ಬರ್ಪೇರು ಎಂಕಲು ಟೋಲ್ ಕಟ್ಟಿನ ರೋಡ್ ಈ ರೋಡ್ಗೂ ಟೋಲ್ ಕಟ್ಟು ಮೂಲ ಒಂಜಿ ಗುರಿ ತಪ್ಪಣ ಒಂಜಿ ಗುರಿ ಆಂಡೆ ఒక మొక్కల మూలు పునబూరు అందుకు ఏత్ పునబూరు ಒಂಜಿರಟ್ಟು ಪುನಃ ಬೂರ್ತಿನ ಮೂಲು ಈ ಒಂಜಿ ಪಣಂಬೂರು ಟು ಬೈಕಂಪಾಡಿ ಒಂಜಿರಟ್ಟು ಪುನಃ ಬೂರ್ತಿನ ಏತ್ ಆಕ್ಸಿಡೆಂಟ್ ಅಲ್ಲ ಆಕ್ಸಿಡೆಂಟ್ ಆಪಿ ಅಂಚ ಗುರಿ ತಪ್ಪು ಅನ್ನಟ್ಟು ಆಕ್ಸಿಡೆಂಟ್ ಆಪಿ ಆಪೇದ ರೋಡ್ ಅಂತ ಸ್ಪೀಡ್ ಹೋಗುದು ಅದು ವೀಡಲ್ಲಿ ಕರ್ಕೊಂಡ ನೀವು ಕರೆದಿಲ್ಲ ಪೂರಾರು ನೆಕ್ಸ್ಟ್ ಎಂಗ್ಲೇ ಬರ್ಪಿನಿ ಕೊಟ್ಟಾರ ಚೌಕಿ ಅಲ್ತಾರ ರೋಡಲ್ಲಿ ಓಕೆ ಈ ಮಧ್ಯೆ ವೀಕ್ಷಕರೊಬ್ಬರ ಕರೆಯನ್ನು ಸ್ವೀಕರಿಸೋಣ ನಮಸ್ಕಾರ ನಮಸ್ತೆ ನಮಸ್ತೆ ಪನ್ನೆಣ್ಣ ಪುದರ್ಬ ಕಾಲ್ ಪಡೆದು ಕಾಲ್ ಮಾಡ್ತೀನಿ ಎನ್ನ ವಿನಯ ಬಂಡದ ಗುಂಪಲ್ ಸರಿ ವಿನಯರೇ ಪಾತಿರ್ಲೆ ಸೌರಜ್ ಎಂಜಿನ ಗೊತ್ತೇನೆ ಒಂದು ವಿಡಿಯೋ ಮಾತು ಎಡ್ಡೆ ಬೇಲೆ ಸರಿ ಬೊಕ್ಕ ಎಂಜಿನ ಗೊತ್ತೇನೆ ನಮ್ಮ ಈ ಬೀಚ್ ರೋಡ್ ಲೈನ್ ಉಂಟದೆ ಪಡೀಲ್ ಅಲ್ಪ ರೈಲ್ವೇದ ಅವು ಒಂದು ರೋಡ್ ಸರಿ ಚಂದ ಪಾಕ ಸಮಯ ಉಂಟು ಅವು 14 ತಾರೀಕಿಗೆ ನಮ್ಮ MP ಬಂತೀರಿ ಸರಿ ಮಲ್ಪಕ ಓಪನ್ ಮಲ್ಪಕ ಆಮೇಲೆ ಬ್ರಿಡ್ಜ್ ಅತ್ತೆ ಎಂಕಲ ನೆಟ್ ಒಂಜಿ ಕನ್ಫ್ಯೂಷನ್ ಉಂಡು ಏತ್ ಹೈಟ್ ದ ಲಾರಿ ಪೋಲ್ ಎನ್ನಲೆ ಅನ್ನ ಅಂದ ಹೈಟ್ ದ ಲಾರಿ ಬಾಯರ್ ಅವು ಏತ್ ಮೊಕಲು ಯಾನಕೇನು ವಾ ಪ್ಲಾನಿಂಗ್ ಇಡವು ಫ್ಲೈಓವರ್ ಮಂದು ಪೇರ್ ಮಲ್ಲೆ ಪ್ಲಾನಿಂಗ್ ಮಂದು ಇತ್ತೆ ತುಲೆ ಎಂಕಲ ಮೇನ್ ಸಮಸ್ಯೆ ಪುನು ಈ ರೈಲ್ವೆ ದಕ್ಲು ಎಂಗ್ಲಿಗೆ ಕರೆಕ್ಟ್ ಆಯ್ನ ಸಮಯ ಉಂದು ಬುಡ್ದು ಗೋರಂಜೇರು ರೋಡ್ ಬುಡ್ದು ಗೋರಂಜೇರು ಒಂಜಾಂಡು ಇತ್ತೆ ಪಡೀಲ್ಗೆ ಎಂಕ್ಲಿಗೆ ಫ್ಲೈಓವರ್ ಮಂದು ಕೊರಿಯರು ಪಡೀಲ್ ಎಂಜಾಂಡು ಬಸ್ಸ ಬನ್ನಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಂಡು ಅವು ಬಿಡ್ಲಿ ಎಂಕಲ ಮಾ ಕಾಲಿ ಪಡುಪುದಲ್ಪ ಈತ್ ನೆಟ ಎಂಕ್ಲಿಗೆ ಒಂಜಿ ಫ್ಲೈಓವರ್ ದ ಒಂಜಿ ಭಾಗ್ಯ ಬೈಜಿ ಎಂಕಲ ಅರ್ಧ ಗಂಟೆ ಒಂಜೊಂಜಿ ಗಂಟೆ ಅವೇ ಒಂಜೊಂಜಿ ಗಂಟೆ ಎಂಕುಲು ಲೈನ್ ಉಂಟು ಅತ್ ಇರಿಗೆ ಅಲ್ಪ ಅಲ್ಲ ಫ್ಲೈಓವರ್ ಮಲ್ಪರ ಆತ್ ಫೆಸಿಲಿಟಿ ಉಂದು ಮೊಕುಲು ಇಂಟ್ರೆಸ್ಟ್ ಕೊಟ್ಟು ದಯಪನ್ಲೆಗೆ ಈ ರೈಲ್ವೆ ಉಪ್ಪುನು ನಮ್ಮ ಊರ್ದಾಗ್ಲ ಒಲ್ತೊಲ್ತೊಗ್ಲು ಉಪ್ಪುನು ರೈಲ್ವೆ ಇತ್ತೆ ನಮ್ಮ ರೈಲ್ವೆ ಸಚಿವರು ಎಡ್ಡೆ ಲಾಸ್ಟ್ ಟೈಮ್ ಪಂದಿತ್ತೆ ಕಮಿಟ್ಮೆಂಟ್ ಕೊಡ್ತಿ ಇಂಚ ಫ್ಲೈಓವರ್ ಮಲ್ಪುವ ಬಂದು ಅವು ಓಡಾಂಡು ಕಾಲಿ ಮೂಲ ಬೆಲ್ಲ ಮುಟ್ಟವನು ಮಾತ್ರ ನೆಕ್ ಸತ್ಯ ಅನ್ಪೆ ನಮ್ಮ ನೆಕ್ ಹೋರಾಡೋಡು ಹಾಕೊಂಡು ಎಂಗ್ಲಾ ಲೆಕ್ಕ ಬರ್ಲಿ ನಮ್ಮ ಪಡೀಲ್ ಬ್ರಿಡ್ಜ್ ಅಲ್ಪ ಟೋಲ್ ಗೇಟ್ ಉಂಡು ಟೋಲ್ ಗೇಟ್ ಕಾಸಿದ್ರೆ ಮೆಕ್ಲೆಗೆ ಅವೊಂಜಿ ರೋಡ್ ಸರಿ ಮನ್ಪೇರ ಅಪ್ಪಜಿ ಅವು ಪಂಡತ್ತೆ ಸರ್ ಡೈಲಿ ಬೀಚ್ ರೋಡ್ ಹೋಗ್ಬೇಕು ಬೀಚ್ ರೋಡ್ ಬೇಲೆ ಡೈಲಿ ಟ್ರಾಫಿಕ್ ಜಾಮ್ ಬೈಯಾಗಲ ಕಾಂಡೆಲ್ಲ ಇಂಚ ನಮ್ಮ ಇಂಚ ಪನ್ಪುನಿ ಮಲ್ಲೆ ನಮ್ಮ ಏತ್ತು ಪಂಡಲ್ ಉನ್ನದು ಎಂಪಿಗೆ ಏತ್ತು ಫೋನ್ ಮಂತನೆಲ್ಲ ರೆಸ್ಪಾನ್ಸ್ ಇಜ್ಜಿ ಇಂಚ ಸಮಸ್ಯೆ ಸರಿ ಮನ್ಪೇರ ಅಪ್ಪ ಸರಿ ವಾಟ್ಸ್ಆಪ್ ನಂಬರ್ ನೀ ಕಂಕನ ವಿಡಿಯೋ ಬಾಡಿಯಾರು ಒಂಜಿ ದಿನ ಫೋಟೋ ಬಿಡಿಯರು ಇನಿ ಬ್ಲಾಕ್ ಮಾಡಿದ್ರು ಕೂಡ ಬ್ಲಾಕ್ ಮಂದಿರ ಅತ್ತೆ ಅವು ರೋಡ್ ಎಂಚ ಮಂದಿರ ಮಲ್ಲೆ ಯಾಕೇನು ಅಲ್ಪ ಈತ್ ಸರಿ ಸರಿ ದಾವಣ್ಲಿಗೆ ಈತ್ ಆಯ್ಕೆ ರೋಡ್ ಖರ್ಚು ಮಂದಿಪ್ಪೇರು ಒಂಜಿ ದಿನ ಒಂಜಿ ದಿನ ಈತ್ ಸಮಯ 2 ತಿಂಗಳು ಮಂತಿನ ರೋಡು ಒಂಜೇ ದಿನ ಪೋಡಾಂಡ ಅಂಚಂಡ ಆಯ್ಕೆ ಎಂಚಿನ ನಮ್ಮ ಆನ್ಸರ್ ಒಳ್ಳೆ ದಯಬನ್ಲಿಗೆ ಇತ್ತೆ ನಮ್ಮ ಈತ್ ಟ್ಯಾಕ್ಸ್ ಕಟ್ಟುವ ಒಂಜಿ 900 ರೂಪಾಯಿ 900 ಸ್ಕ್ವೇರ್ ಫೀಟ್ ಒಂಜಿ ಇಲ್ಲಾಗ 1.5 ಲಕ್ಷ ರೂಪಾಯಿ ಎಂಕುಲು ಒಂದು ಕಟ್ಟುವ ನಮ್ಮ ರಿಜಿಸ್ಟ್ರೇಷನ್ ಚಾರ್ಜ್ ಬಂದು ಕಟ್ಟುವ ಅಂಚಂದ ಏತ್ ಈ ಕುಡ್ಲಾಡಿತ್ತು ಏತ್ ಬಿಲ್ಡಿಂಗ್ ಉಂಡು ಈ ಬಿಲ್ಡಿಂಗ್ ದ ಕಾಸು ಪೂರ ಓಡೆ ಹೋಗುನ್ ಮನ್ಲೆ ನಮ್ಮ ಮೇಯರ್ ಮೇಯರ್ನ ದೂರದ ಪ್ರಯೋಜನ ಇದ್ದೆ ಬಂದ್ಲೆಗೆ ನಮ್ಮ ರಾಜ್ಯಕ್ಕೆ ಅಂಚ ಆತನಿದ್ದೆ ಸರಿ ಸೊಲ್ಮೇಲಣ್ಣ ಇನ್ನ ಅಭಿಪ್ರಾಯ ಪಂಡರು ಈಗ ಅನೇಕ ವಿಷಯಗಳು ಇದೆ. 2 ಕ್ಲಿಪ್ಪಿಂಗ್ ನೋಡಿದ್ರಿ, ಒಂದು ಜನರಿಕ್ ಮೆಡಿಸಿನ್, ಇನ್ನೊಂದು ಸುರತ್ಕಲ್ ಟೋಲ್ ಗೇಟ್, ಮತ್ತು ಬಹಳ ಪ್ರಮುಖವಾಗಿರುವಂಥದ್ದು ಅವರದ್ದು ಪಂಪ್ವೆಲ್ ಸರ್ಕಲಲ್ಲಿರುವಂಥ ಪರಿಸ್ಥಿತಿಯ ಬಗ್ಗೆ ಅವರು ಒಂದು ವಿಡಿಯೋ ಮಾಡಿ ಅದನ್ನು ಫೇಸ್ಬುಕ್ಕಲ್ಲಿ ಹಾಕಿದರು. ಅದಕ್ಕೆ ಸಾವಿರಾರು ಜನ ಕಮೆಂಟ್ ಮಾಡಿದ್ದಾರೆ, ಅಸಂಖ್ಯ ಜನ ಶೇರ್ ಮಾಡಿದ್ದಾರೆ. ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಪಂಪ್ವೆಲ್ ಸರ್ಕಲ್ನ ಪರಿಸ್ಥಿತಿ ಏನು ಅಂತೇಳಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು ಜನಧ್ವನಿಯಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ವೆದರ್ ಸೀಲ್ PVC ವಿಂಡೋಸ್ ಏಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಡೈರಿ ಡೇ ಮತ್ತು ಪ್ಯಾರಗಾನ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಿಮಗೆ ಕೆಲವು ಆಯ್ದ ಕ್ಲಿಪ್ಪಿಂಗ್ಗಳನ್ನು ತೋರಿಸ್ತಾ ಇದ್ದೇವೆ. ಮೊಬೈಲ್ ಮೂಲಕ ಓರ್ವ ಯುವಕ ಮಾಡುವಂಥ ಒಂದು ಜನಜಾಗೃತಿ ಕಾರ್ಯಕ್ರಮ, ಆ ಸಮಸ್ಯೆಗಳ ಬುಡಕ್ಕೆ ಹೋಗಿ ಅಲ್ಲಿ ನೇರವಾಗಿ ಮಾತನಾಡಿಸುವಂಥ ಮತ್ತು ಅದನ್ನು ಜನರಿಗೆ ತಿಳಿಸುವಂಥ, ಜನಪ್ರತಿನಿಧಿಗಳನ್ನು ಎಚ್ಚರಿಸುವಂಥ, ಅಧಿಕಾರಿಗಳನ್ನು ಎಬ್ಬಿಸುವಂಥ ಕೆಲಸ ಮಾಡ್ತಿದ್ದಾರೆ. ಬನ್ನಿ ಒಂದು ವೀಕ್ಷಕರ ಒಂದು ಕರೆಯನ್ನು ಸ್ವೀಕರಿಸಿ ನಂತರ ಬಹಳ ಪ್ರಮುಖವಾಗಿರುವಂಥ ಪಂಪ್ವೆಲ್ ಸರ್ಕಲ್ ಬಗ್ಗೆ ಜನ ಒಂದಿಷ್ಟು ಮಾತನಾಡಿದರು. ಆ ಕ್ಲಿಪ್ಪಿಂಗ್ ಕೂಡ ಇದೆ. ಅದು ಮೊದಲು ಹೇಗಿತ್ತು, ಕೆಲಸ ಆಗುವಾಗ ಹೇಗಿತ್ತು, ನಂತರ ಹೇಗಿದೆ ಅಂತ ಒಂದು ಕರೆ ಸ್ವೀಕರಿಸಿದ್ರೆ ಆ ಬಗ್ಗೆ ನಾವು ಮಾತಾಡ್ತೀವಿ. ನಮಸ್ಕಾರ. ನಮಸ್ಕಾರ. ಹೇಳಿ, ಮಾತಾಡಿ. ಸೌರಭ್ರವ್ರೆ, ತುಂಬಾ ನಿಮ್ಗೆ ಅಭಿನಂದನೆಗಳು. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ನಾವು ನೋಡ್ತಾ ಇರ್ತೀವಿ ನಿಮ್ಮ ವಿಡಿಯೋವನ್ನು. ಥ್ಯಾಂಕ್ ಯು ಸರ್. ನೀವೊಂದು ಮತ್ತೊಬ್ಬರಿಗೆ ಮಾದರಿ. ಯಾಕಂದ್ರೆ ಇವಾಗ ನಮ್ದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವಾಗ ಎಲ್ರೂ ಮಾತಾಡ್ಬೇಕು ಅಂತ ಹೇಳಿ ಎಲ್ಲ ಇವ್ರಿಗೆ ಇರುತ್ತೆ. ಹೇಗೆ ಮಾತಾಡ್ಬೇಕು ಅಂತ ಹೇಳಿ ಮಾತ್ರ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಒಂದು ಸಿಂಪಲ್ ಆಗಿ ನೀವೊಂದು ವಿಡಿಯೋವನ್ನು ಇಟ್ಕೊಂಡು ಈ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವ ರೀತಿ ನೋಡಿದ್ರೆ ಇದನ್ನ ಆಕ್ಚುಲಿ ಪ್ರಜಾಪ್ರಭುತ್ವದ ಒಳ್ಳೆಯ ಬೆಳವಣಿಗೆ. ಯಾರು ಪಾರ್ಟಿಸಿಪೇಟ್ ಮಾಡ್ತಾರಲ್ವಾ, ಅದಕ್ಕೋಸ್ಕರ ಹಾಗೆ ಎಲ್ರೂ ನೀವು ಎನ್ಕರೇಜ್ ಮಾಡ್ಬೇಕು. ಇಂಥ ನಿಮ್ಮ ಹುಡುಗರ ನಿಮ್ಮ ಹತ್ರ ಯಾರು ವೆಲ್ ವಿಷಯ ಕಮೆಂಟ್ಸ್ ಆಗ್ತಾರೆ, ಅವ್ರ ಹತ್ರ ವೆಲ್ ಅವರೂ ಈ ತರ ಮಾಡಾದ್ರೆ ಅಧಿಕಾರಿಗಳಾಗ್ಲಿ ಸಮಾಜಕ್ಕಾಗಲಿ ನೀವು ಮಾಧ್ಯಮದ ಅದನ್ನು ಮಾಧ್ಯಮದ ಜೊತೆ ನೀವು ಸೇರ್ಕೊಂಡು ನೀವು ಮಾಡ್ತೀರಲ್ವಾ, ಅದು ಬ್ಯೂಟಿಫುಲ್ ಆಗಿದೆ. ಓಕೆ, ರವಿ ಅವರಲ್ಲ? ಹೌದೌದು ಸರ್, ನಮಸ್ಕಾರ. ನಿಮ್ದು ಕೂಡ ಒಂದು ವೆಬ್ಸೈಟ್ ಇದೆ, ಮಾತಾಡು ಇಂಡಿಯಾ ಅಲ್ಲ? ಸರಿ, ಧನ್ಯವಾದ. ಪ್ರಜಾಪ್ರಭುತ್ವದಲ್ಲಿ ಮಾತನಾಡುವಂಥ ಪ್ರಯತ್ನ, ಕೆಲಸ ಮತ್ತು ಅನಿವಾರ್ಯತೆ ಯಾವಾಗ ಸೃಷ್ಟಿ ಆಗುತ್ತೋ ಆಗ ಇಂಥ ಐಡಿಯಾಗಳು ಬರುತ್ತೆ. ಆಗ ಜನ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನ ಮಾತನಾಡಿದರೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚರಗೊಳ್ತಾರೆ. ಅದು ಎಚ್ಚರ ಆಗಿದೆಯಾ? ಬನ್ನಿ, ಪಂಪ್ವೆಲ್ನ ಒಂದು ಸರ್ಕಲ್ನಲ್ಲಿ ಸೌರಾಜ್ ಮಂಗಳೂರು ಶೂಟ್ ಮಾಡಿದಂಥ ಒಂದು ಕ್ಲಿಪ್ಪಿಂಗ್. ಮೊದಲು ಆ ರಸ್ತೆ 3 ಕ್ಲಿಪ್ ಇದೆ. ಅದು ಮೊದಲ ಕ್ಲಿಪ್ಪನ್ನು ನಿಮಗೆ ಈಗ ನಾವು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ದೋಸ್ತ ನಮಸ್ತೆ. ನಾನು ಎಕ್ಸಾಕ್ಟ್ ಇತ್ತ ಪಂಪೆ ಸರ್ಕಲ್ ಬೊಲ್ಲೆ ನಿಕ್ಲೆ ಇನ್ನಿತ ವಿಶೇಷ ತೋರಿಸ್ಪವೆ. ಇತ್ತ ಒಂಜಿ ರೋಡ್ ಬಂದ್ ಮಂತದ್ದು, ಇತ್ತ ಕಮ್ಮಿಡು 2 ತಿಂಗಳು ಒಂದು ಬಾತ್ ಒಂಜಿ ರೋಡ್ ಬಂದ್ ಮಂತದ್ದು. ಈ ರೋಡ್ದ ಬೇಲೆ ಮಲ್ಪರೆ ಜನ ಜನ ಒಳ್ಳೆಡ್ತಿಲ್ಲ. ಜಸ್ಟ್ ನಿಕ್ಲೆ ಕಲ್ಪ ಒಂಜಿ ರೋಡ್ ಬಂದ್ ಮಂದಿರು, ಒಂಜಿ ರೋಡ್ ಕಾಂಡೇಡ್ದು ಬಯ್ಯ ಮಾಡಿ ಟ್ರಾಫಿಕ್ ಬ್ಲಾಕ್ ಆಗೊಂದುಂಡು. ಕಾಂಡೇಡ್ ಬಯ್ಯ ಮಾಡಿ ಟ್ರಾಫಿಕ್ ಬ್ಲಾಕ್ ಆಗೊಂದುಂಡು. ಈ ಒಂಜಿ ರೋಡ್ಗೂ ಉಳ್ಳ ಪಾಡ್ದಿನ ಜನದಲ್ಲಿ 4 ಜನ ಬೇಲೆ ಮಂತಂದುಲ್ಲೆ. 4 ಜನ ಈತ ಮಲ್ಲ ರೋಡು ಅಪ್ಪಿನಂದ ಎತ್ತು ಸಮಯ ಬೇಲೆ ಮಂತದಲ್ಲಿ. ಅಣ್ಣ, ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀವಿ? ಇಲ್ಲಿ ಎಷ್ಟು ಗಂಟೆ ಬಂದು ಇಲ್ಲಿ ಕೆಲಸ ಮಾಡಲಿಕ್ಕೆ? 9 ಗಂಟೆ. ಎಷ್ಟು ಗಂಟೆ ತನಕ ಮಾಡ್ತೀರಾ? 5:30 ತನಕ ಮಾಡ್ತೀರಾ? 4 ಬಂದಿದ್ದೀರಲ್ಲ ತಾನೇ? 6 ಜನ ಇದ್ದೀರಾ? 6 ಜನ ನಾಚಿಗೆ ಅವ್ರು ನಮ್ಮ ಗೌರ್ಮೆಂಟಲ್ಲಿ 6 ಜನ ಒಳ್ಳೆರು. ಈ ಪಂಪೇಲ್ ಪಂಪಿನ ಇಡೀ ಈತ ಮಲ್ಲ ಸಿಟಿಟ್ಟು 6 ಜನ ಬೇಲೆಗೆ ದಿತ್ತಿರತ್ತ ಮೊಕ್ಲೆ ಒಂಚೂರು ಅಣ್ಣ ಕಾಮನ್ ಸೆನ್ಸ್ ಉಂಡ? ಇಡೀ ಎಂಕ್ಲ ಟೈಮ್ ನೆಕ್ ಬಂದಿತ್ತಿನ, ಇಡೀ ಟ್ರಾಫಿಕ್ ಉಂಡು ಒಂದು ಟೈಮ್ ಎಂಕ್ಲೆ ನೆಕ್ ಬಂದಿತ್ತಿನ ಮಕ್ಕಳು 6 ಜನ ಪತ್ತೊಂದು ಈತ ಮಲ್ಲ ರೋಡ್ದ ಬೇಲೆ ಅಂತಂದಿಲ್ಲರತ್ತ ಮಕ್ಳಿಗೆ ಮರ್ಯಾದೆ ಸಂತಾನ ಉಂಡ ಬನ್ಲಿ ನಿಕ್ಲಿಗೆ ಕಾಂಟ್ಯಾಕ್ಟೆಡ್ ಒಂದು ಪಾತಿರ್ಬವೆ. ಅಣ್ಣೇರ ನಮಸ್ಕಾರ. ಓ ಅಣ್ಣೇರ ಇಡಬಲ್ಲಿ ಇನ್ನು ಪುದರಾದ ಬನ್ನಿ ಈ ಅಡ್ಡ ಇನ್ನು ಪುದರಾದ ಬನ್ನಿ ಬೊಡ್ಚಿ ಇನ್ನು ಪುದರ ಶೂಟಿಂಗ್ 5 ನಿಮಿಷ ಬೊಡ್ಚಿ ಈ ಮೂಲತ ಬೇಲವ ದೇಶ ಮ್ಯಾನ್ ಬನ್ನಿ ಒಂಜಿ ತಿಂಗಳ ಅಣ್ಣ ಒಂಜಿ ತಿಂಗಳು ನಿಕ್ಲು ಈ ನಮ್ನೆ ಬೇಲ ಅಣ್ಣ ಏರ್ ದಾನಿ ಬಲ್ಲಿ ದನಿನ ಪುದರ ಬನ್ನಿ ಒಂಜಿ ತಿಂಗಳು ಈ ರೋಡ್ ಬೇಲ ಅಂತ ಒಂಜಿ ತಿಂಗಳು ರೋಡ್ ಬೇಲ ಅಂತ ಒರ್ಚಿ ಈ ಜನಗಳು ಪುರದ್ದು ಓಡು 5 ಜನ ಪಾತ್ರ ನಿಗಳು ಈ ರೋಡ್ ಬೇಲ ಬಂದ ಅರ್ಥ ಜೇಸಿ ಬತ್ ಆದ ಮಲ್ಪೇರು ಜೇಸಿ ಬತ್ ಏನ ಮಲ್ಪೇರು ಎಂಚಿನ ಮಲ್ಪೇರು ಜೇಸಿ ಬತ್ ಇಂಜ ಮಲ್ಪೇರಲ್ಲಿ 5 ನಿಮಿಷ ಬೊಡ್ಚಿ 2 ತಿಂಗಳ ಅಂಡ್ ಈ ರೋಡ್ ಬೇಲೆ ಪಂಡ ಎಂಕುಲ್ದ 2 ತಿಂಗಳು ಆಯ್ತು ಪಂಡ ಹೆಂಗ್ ಗೊತ್ತು ನಾ ಎಂಕುಲ ಮೂಲ ಹಿಂಗ್ ಗೋಲಿಗೆ ಬಂದ ಈತ ನಮ್ಮ ಎಂಗಳು ಈ ಒಂಜೊಂಜಿ ಟ್ಯಾಕ್ಸ್ ಎತ್ ಕಟ್ಟೋ ಮಲ್ಲೆ ಒಂಜೊಂಜಿ ಏತ್ ಟ್ಯಾಕ್ಸ್ ಕಟ್ಟೋ ಮಲ್ಲೆ ನಿಖಲು ಒಂಜಿ JCB ಬತ್ತೊಂದು ಈತ ಮಲ್ಲ ರೋಡ್ ಮಂತೊಂದು ಅರ್ಥ ಏತ್ ಎಡ್ಡೆಂಚಿನ ಬಿಡ್ಲಿಕ್ಕೆ ಮಲ್ಲೆ ಏರಿನ ದಡಿಕೆ ಕಾಲ್ ಬಂದ ಎಪ್ಲಿ 5 ನಿಮಿಷ ಬೊಡ್ಚಿ ಈ ರೋಡ್ ಲಾಂಚೇನೆ ಅಪೇದ ರೋಡ್ ಲಾಂಚೇನೆ ದರಿದ್ದ ಬತ್ತ ಗೌರ್ಮೆಂಟಿಗೆ ಒಂದು ಇಂದೊಂದು ರೋಡ್ ಅದುಲೆ ಒಂಜಿ ರೋಡ್ ಬಂದ ಮಂದಿ ಈ ಸಮಯ ಅಂಡು ಅವಳ ಪಂಪೆಲ್ಲ ಒಂದ್ ಸಾದಿ ಮೂಲ 5 ಜನ ಬತ್ತೊಂದು ಬೇಲ ಮಂತೊಂದು ಮಕ್ಕಳು ಏತ್ ಎಡ್ಡೆಂಚಿನ ಮಕ್ಕಳು. ಅನೇಕ ರಸ್ತೆಗಳು ನಮ್ಮಲ್ಲಿ ಇದೆ, ರಿಪೇರಿ ಆಗ್ತಾ ಇದೆ. ಆ ಬಗ್ಗೆ ನಾವು ಮಾತಾಡ್ತಿದ್ವಿ. ಸರ್, ಇದು ಹೇಗೆ ಏನಾದರೂ ಇಫೆಕ್ಟ್ ಆಯಿತು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಮಾಡುವ ಮೊದಲು ಹೇಗೆ ಕಲ್ಪನೆ ಆಗಿತ್ತು? ಎಂಚಿತ್ತು ನಾವು ಈ ಕಲ್ಪನೆ ಇಚ್ಚು ದಾದಮಂಡ ಯಾನು ಆ ವಿಡಿಯೋ ದೆಪ್ಪೆಲ್ಲ ಕಾರಣ ಉಂಡು ಯಾನು ಅಲ್ಪ ಅರ್ಧ ಗಂಟೆ ಅಂತ ಕದಿತ್ತೆ ಅಲ್ಪ ಆ ರೋಡ್ ಬಣ್ಣ ದುಮ್ನ ನಾನು ಅರ್ಧ ಗಂಟೆ ಕದಿತ್ತೆ. ಬಟ್ ಆ ರೋಡು 75 ಡೇಸ್ ಬಂದ್ ಬಂದಿತ್ತು. 75 ಡೇಸ್ ವಿಷಯದ ಬಣ್ಣ ಈ 75 ಡೇಸ್ ಬಂದ್ ಮಂತದ್ದು
ಇತ್ತೆ ಯಾನ್ ರಡ್ಡದಿ ಅಂತ ಮಕ್ಳು ವಾರ್ನಿಂಗ್ ಹೊಡಿತ್ತೆ ಯಾನ್ ರಾತ್ರಿ ಅಲ್ಪ ರಾತ್ರಿ ಹಿಡಿತೆ ರಾತ್ರಿ 2 ಗಂಟೆಗೆ ಬತ್ತೆ 3 ಗಂಟೆ ಬಂದ ರಾತ್ರಿ ಮಕ್ಕಳು ರಾತ್ರಿ ಬೇಲ ಮಂತದ್ದು ಕಾಂಡ್ಯಾನ ರೋಡ್ ಬಿಡ್ದು ಕೊರಿಯರು ಕಾಂಡ್ಯಾನ ರೋಡ್ ಬಿಡ್ದು ಕೊಡ್ದು ಕಾಂಡ್ಯಾನ ರಾತ್ರಿದಾನ ಬರ್ಸದಾನ ಬತ್ತಿತ್ತು ಮನದಾನಿ ನಾನು ರೋಡ್ ಮನದಾನಿ ಕಾಂಡ ಸಂಡೆ ನಾನು ಆ ರೋಡು ಕ್ಲಿಯರ್ ಆಯ್ತು ಓಕೆ ಸಂಡೆ ಜನ ಒಂದು ವೆಹಿಕಲ್ ಫೋನ್ ಇತ್ತು ಆನಿ ವಿಷಯ ಬಂಡ ಒಂಜಿ ದಿನ ಸರಿ ಇತ್ತು ಮನದನಿ ಎಂಕುಲು 2 ತಿಂಗಳು ಕಾತಿನ ರೋಡು ಮನದನಿ ತೂನಗ ಇಡೀ ಕಂಪ್ಲೀಟ್ ಸರ್ವನಾಶ ಆತನು ಯಾನ್ಕೇನು ಎಂಕ್ಲೆ 2 ತಿಂಗಳು ಕಾತದು ಈ ಸರ್ಕಾರ ಎಂಕ್ಲೆ ಒಂದು ರೋಡ್ ಕೊರ್ನ ಅಲ್ಪ ಇಂಜಿನಿಯರ್ ನಗಳು ಬದಿತ್ತೆ ದುಮ್ನ ಎಂಗುಲು ಡೈಲಿ ಬರೋದಿಲ್ಲ ಮನದಿತ್ತೀರು ಡೈಲಿ ಬರ್ತದ್ದು ಮೊಕ್ಕಲು ಏತು ಸಾರ ಗಟ್ಲೆ ಸಂಬಳ ಉಂಡು ಮಲ್ಲೆ ಮೊಕ್ಕಲು ಈತ್ ಮಲ್ಲ ಇಂಜಿನಿಯರ್ ನಗಳು ಬರ್ತದ್ದು ಮೊಕ್ಕಲು ಇಂಚ ಈ ಬೇಲೆ ತುಯ್ಯರು ಮನದನಿ ಅವ ರೋಡ್ ಪೋಡಾಂಡ ಮೊಕ್ಕಲು ಎಂಚಿನ ಗುಣಮಟ್ಟ ತುಯ್ಯರು ಮೇಲೆ ರೋಡ್ದ ಅನ್ಕೇನು ಮೊಕ್ಕಲು ಇಂಜಿನಿಯರ್ ನಕಲು ಬತ್ತದು ಆ ಡೈಲಿ ಬಂದ ತೂಪಿನ ರೋಡ್ದು ಇಂಚ ಸರ್ವನಾಶ ಆವಡಾನ ಇನ್ನಿ ರೋಡ್ ಬಂದ್ ಮಂದಿರ್ ಕೂಡ ರೋಡ್ ಬಂದು ಜಲ್ಲಿ ಬಾಡೋದಿಲ್ಲ ಜಲ್ಲಿದ ಮಿತ್ತು ಕೆಂಪು ಮಣ್ಣು ಬಾಡೋದಿಲ್ಲ ಈ ವಿಷಯ ಕಾಲ್ ಕಾತು ನೋಡು. ನಮಸ್ಕಾರ. ಹಲೋ ನಮಸ್ತೆ ಸರ್. ಹೇಳಿ. ನಮಸ್ತೆ, ಮಾತಾಡಿ ಸರ್. ನನ್ನ ಹೆಸರು ನವೀನ್ ಅಂತ. ಹೇಳಿ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಯು ಸರ್. ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂದ್ರೆ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬಿಟ್ಟು ಎಲ್ಲವನ್ನು ಮರೆತು ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ. ಹೌದು. ರಿಯಲಿ ಯು ಆರ್ ಗ್ರೇಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಈಗ ಎಲ್ಲರೂ ಈ ಕಾಂಗ್ರೆಸ್ ಬಿಜೆಪಿ ಅಂತ ಒಂದು ಪಕ್ಷ ಇಟ್ಕೊಂಡು ಬೇರೆ ಎಲ್ಲಾ ಕೆಲಸದಲ್ಲಿ ಅವರು ನಿರಂತರವಾಗಿ ಎಲ್ಲಾ ಇದು ಮಾಡ್ತಾ ಇದ್ದಾರೆ. ಇಂಥ ಕೆಲಸಕ್ಕೆ ನೀವು ಮೊದಲು ಮುಂದೆ ಬಂದದ್ದಿದೆಯಲ್ವಾ. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್. ಸರಿ, ಥ್ಯಾಂಕ್ ಯು ಸರ್. ಯಾವ ತರದ ಸಪೋರ್ಟ್ ಏನ್ ಬೇಕಾದ್ರೂ ಇದ್ರೆ ನಾವು ಎನಿ ಟೈಮ್ ನಾವು ರೆಡಿ ಸರ್ ನಿಮ್ಗಾಗಿ. ಶೋರ್ ಸರ್, ಶೋರ್. ನಿಮ್ಮೆಲ್ಲ ಸಪೋರ್ಟ್ ಬೇಕೇ, ನನಗೆ ಅಗತ್ಯನೇ. ವಿಷಯ ಏನಂದ್ರೆ ಇಲ್ಲಿ ನಾನು ಪರ್ಟಿಕ್ಯುಲರ್ ಜಾತಿ ನೋಡ್ತಾ ಇಲ್ಲ. ನಾವು ಈಗ ಪ್ರತಿ ಸಂಡೇ ನಾವು ಡ್ರೆಸ್ ಡೊನೇಟ್ ಮಾಡ್ತಿದ್ವಿ. ಅಂದರೆ ವಾರದಲ್ಲಿ ಒಂದು ತಿಂಗಳಲ್ಲಿ ಒಂದು 2 ಸಂಡೇ ನಾವು ಡ್ರೆಸ್ ಡೊನೇಟ್ ಮಾಡ್ತೀವಿ. ಇಲ್ಲಿ ಜಾತಿ ಮತ ಭೇದ ಅಂತ ನಾವು ನೋಡ್ತಾ ಇಲ್ಲ. ಪ್ರತಿಯೊಬ್ಬರಿಗೆ ನಾವು ಡ್ರೆಸ್ ಅಂದರೆ ಯೂಸ್ ಡ್ರೆಸ್ ಕೂಡ ಅಲ್ಲ, ಹೊಸ ಡ್ರೆಸ್ ಕೊಡ್ತಿದ್ದೇನೆ. ಲಾಸ್ಟ್ ಸಂಡೇ ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಅಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋ ಉದ್ದೇಶ ಏನಂದರೆ ನಮ್ಮದು ಈಗ ಇರುವ ಈ ಯುವ ಜನತೆ ಈ ಮುಂದೆ ಬರಬೇಕು. ಯಾಕಂದರೆ ಈ ನಮ್ಮ ಯುವ ಜನರು ಮುಂದೆ ಬಂದರೆ ನಮ್ಮ ಮಂಗಳೂರಿನ ಅಭಿವೃದ್ಧಿ ಖಂಡಿತ ಸಾಧ್ಯ. ಕರೆಕ್ಟ್. ಈಗ ನೀವು ಆ ವಿಡಿಯೋ ನಾವು ನೋಡಿದ್ವಿ, ಅಲ್ಲಿ ಒಬ್ರು ಗುತ್ತಿಗೆದಾರಿಗೆ ಯಾರಿಗೋ ಒಂದು ಮಾಡ್ತೀವಿ. ಆಕ್ಚುಲಿ ಅವರ ಪ್ರಾಬ್ಲಮ್ ಅಂತ ಅನಿಸ್ತಾ ಉಂಟು ಅಥವಾ ಎಲ್ಲೋ ಒಂದ್ ಕಡೆ ಈಗ ಗುತ್ತಿಗೆದಾರರ ಪ್ರಾಬ್ಲಮ್ ಅಂತ ಹೇಳಿ, ಯಾಕಂದ್ರೆ ಇವರಿಗೆ ಕೆಲವೊಮ್ಮೆ ಪೇಮೆಂಟ್ ಪೆಂಡಿಂಗ್ ಇಡ್ಲಿಕ್ಕೆ ಚಾನ್ಸಸ್ ಉಂಟು. ಒಂದು ವಿಷಯ ಅಂತಂದ್ರೆ ನಮ್ದು ಈಗ ಮಂಗಳೂರು ಮೇಯರ್ ಅವರು ಆಲ್ರೆಡಿ ಈಗ ಪ್ರಸಿದ್ಧ ಆಗಿದ್ದಾರೆ, ಬೇರೆ ಬೇರೆ ವಿಷಯದಲ್ಲಿ ರೈಡ್ ಮಾಡ್ತಾರೆ, ಓಕೆ ಫೈನ್. ಆದ್ರೆ ಇವರು ಇಂಥ ವಿಷಯದಲ್ಲಿ ಬಂದು ಯಾಕೆ ಬರೋದಿಲ್ಲ? ಈ ರೋಡಲ್ಲಿ ಅವರು ಹೋಗುದಿಲ್ವಾ? ಈ ರೋಡಲ್ಲಿ ಈಗ ನಾನು ಕೇಳುದು, ಈಗ ಜನ ಆ ರೋಡಲ್ಲಿ ಬಂದರೆ ಇವರಿಗೆ ಪ್ರಾಬ್ಲಮ್ ಗೊತ್ತಾಗುತ್ತೆ. ಇವರು ಆ ರೋಡಲ್ಲೇ ಬರೋದಿಲ್ಲ ಅಲ್ಲ, ಇವರಿಗೆ ಪ್ರಾಬ್ಲಮ್ ಹೇಗೆ ಗೊತ್ತಾಗುತ್ತೆ? ಅದಕ್ಕೋಸ್ಕರ ನಾನು ಆ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದಾರೆ. ವಿಷಯ ಅಂದರೆ ಈ ಮುಖಾಂತರ ಇವರಿಗೆ ಹೋಗಲಿ ಅಂತ. ಯಾಕಂದರೆ ಇಲ್ಲ ಇದ್ದರೆ ಇವರು ಒಂದು ಪಂಪೇಲ್ ಅನ್ನೋ ಒಂದು ಸಿಟಿ ಮೇನ್ ಜಂಕ್ಷನ್, ನಮಗೆ ಮಂಗಳೂರಿನ ಹೃದಯ ಭಾಗ. ಈ ಹೃದಯ ಭಾಗದಲ್ಲಿ ಫ್ಲೈಓವರ್ನ ಕೆಲಸ ಎಷ್ಟು ಆಮೆಗತಿಯಲ್ಲಿ ನಿಧಾನಗತಿಯಲ್ಲಿ ಸಾಗ್ತಿದೆ ಅಂತ ಲೆಕ್ಕ ಆದರೆ ಅದಲ್ಲದೆ ಇದೊಂದು ಶಿಕ್ಷೆ. ಇನ್ನೊಂದು ವಿಡಿಯೋ ಮಾಡಿದ್ದೆ, ನಾನು ಅಪ್ಲೋಡ್ ಮಾಡಲಿಲ್ಲ. ನಿಮಗೆ ಒಂದು ರೋಡು ನಿಮಗೆ ಫಾದರ್ ಮುಲೆ ರೋಡ್ ಇದೆ. ಆ ರೋಡಲ್ಲಿ ಹೋದರೆ ನಾನು ಅದೇ ಹೇಳುದು, ಈ ರೋಡಲ್ಲಿ ಆ್ಯಂಬುಲೆನ್ಸ್ಗಳು ಹೋಗ್ತಾ ಇರ್ತದೆ, ಎಷ್ಟು ಗರ್ಭಿಣಿಯವರು ಹೆರಿಗೆ ಹೋಗ್ತಾ ಇರ್ತಾರೆ. ಈ ರೋಡಲ್ಲಿ ಹೋಗೋ ಹೇಗೆ ಆಗುವ ಸರ್? ಈ ರೋಡಲ್ಲಿ 2 ರೋಡ್ ಕೂಡ, ಒಂದು ರೋಡ್ ಸರಿ ಇಲ್ಲ, ಒಂದು ರೋಡ್ ಬಂದ್. ನಾನು ಕೇಳುದು, ನಂತರ ಸೈಡಲ್ಲಿ ಹೋದರೆ ನಂತರ ಕೂಡ ಬ್ಲಾಕ್. ಆ ಫ್ಲೈಓವರ್ ಅಲ್ಲಿ ಫ್ಲೈಓವರ್ನ ಸಮಸ್ಯೆ ಇಲ್ಲ. ಇದರಿಂದಾಗಿ ಪಶ್ಚಾತ್ತಾಪ ಪಡೋದು ಈ ಪೊಲೀಸ್ನವರು. ನಿಮ್ಗೆ ನಾನು ಲೆಕ್ಕ ಆಗೋದು, ಈ ಮಿನಿಸ್ಟರ್ನಲ್ಲಿ ನಾನು ಓಪನ್ ಚಾಲೆಂಜ್ ಕೊಡೋದು, ನೀವು ಒಂದು ದಿವಸ ಬಂದು ನಂತರ ಪಂಪೆಲ್ಲ ಹತ್ರ ನೀವು ಬಂದು ಟ್ರಾಫಿಕ್ ಕ್ಲಿಯರ್ ಮಾಡಿ. ನಿಮಗೆ ಯಾವಾಗ ನಿಮ್ಗೆ ಪ್ರಾಬ್ಲಮ್ ಗೊತ್ತಾಗ್ತದೆ. ಒಂದು ಮಾಸ್ಕ್ ಹಾಕಿ ಒಂದು ಪೊಲೀಸ್ನವರು ಬೆಳಿಗ್ಗಿನ ಸಂಜೆ ತಾನು ಎಷ್ಟು ಹೊತ್ತು ನಿಲ್ಬೋದು ಸರ್? ಆ ಧೂಳು, ಆ ಗಾಳಿ, ಆ ವಾಹನದ ದಟ್ಟಣೆಗೆ. ಎಸ್, ಇನ್ನೊಂದು ಕರೆ ಕಾಯ್ತಾ ಉಂಟು. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಹೇಳಿ. ನಮಸ್ತೆ, ತೊಕ್ಕೋಟಿಂದ ಅಶೋಕ್ ಅಂತ ಬರ್ತೀರಿ. ನಮಸ್ತೆ ಸರ್, ಎರಡೊಂಚೂರು ಪಾತೆರಂಡು ಎಕ್ಕಡ ಕಾಂಡಿ ಇದು ಮನ್ಪುನ ಕೆಲಸ ಬಾರಿ ಅಂತ ಕೆಲಸ ಎಕ್ಕಡ ಜಲ್ಲಿದ ಮಿತ್ತು ಮಣ್ಣು ಬಾಡುದಿಲ್ಲ ಸರ್. ಇಂಚಿನ ಕಾಂಟ್ರಾಕ್ಟ್ ಜಲ್ಲಿದ ಮಿತ್ತು ಕೆಂಪು ಮಣ್ಣು ಬಾಡುದಿಲ್ಲ ಮುಕ್ಕಲು ಇಂಚಿನ ಬೇಲೆ ಬ್ಲಾಕ್ ಲಿಸ್ಟ್ ಬಾಡು ಸರ್. ಜಲ್ಲಿದ ಮಿತ್ತು ಕೆಂಪು ಮಣ್ಣು ಬಾಡೋಣ ಮುಕ್ಕಲ ಇಂಚಿನ ಸಿಸ್ಟಮ್ ಅಂದ ಹೊಡತ್ತ ಎಂಕುಲು ಬಣ್ಣತೆ ಎಂಕುಲ್ನ ತುಳುನಾಡದಕ್ಕುಲು ಮಸ್ತ್ ಜೈದ ಇತ್ತೆ. ನಮ್ಮ ಜೈ ನನ್ನ ಲಕ್ಕೂಡೆ ಎಂಕುಲು ಮಸ್ತ್ ಜೈದ
ಇಂಜಿನಿಯರ್ ಹಾಕ್ಲಿಕ್ಕಾರ ಐಕ್ ಬೋಡಪ್ಪ ಇಂಜಿನಿಯರ್ ಹಾಕ್ಲಿಕ್ಕಾರ ಸರ್ ಇಂಜಿನಿಯರ್ ನಕ್ಲ ಪಂಡತ್ ಇಂಜಿನಿಯರ್ ನಕ್ಲೆಗೆ ವಿಷಯದ ಬಂದ್ಲೆಗೆ ಇಂಜಿನಿಯರ್ ನಕ್ಲೆಗೆ ಅಕ್ಲ ಮೇಲಾಧಿಕಾರನಗಳು ಬರ್ತದ್ದು ಅಕ್ಕಳು ದಾಲಮ್ನಿ ಬೆಚ್ಚ ಪುಟ್ಟಣ ಮಾತ ಗೊತ್ತಾಬಿ ನಿಂದು ಮೇಲಾಧಿಕಾರನ ಬರ್ತು ಬೆಚ್ಚ ಪುಟ್ಟಾರೆ ಎಂಕುಲು ಸಾಮಾನ್ಯ ನಾಗರಿಕರೇ ಮಕ್ಳೆ ಬೆಚ್ಚ ಪುಟ್ಟಾಡಾಬು ತುಲೆ ಈರು ಈ ಪಂಡ ನಂಬರ್ ದಿನಕ್ಕೊಂದು ಆಕ್ಸಿಡೆಂಟ್ ಸಹಿತ ಯಾನ್ ಬನ್ನಾಗ ಯಾನ್ ಅರ್ಧ ಗಂಟೆ ಕಾತೆ ಒಲ್ತಿರೋದು ಮೊಕ್ಕಲ ಸ್ಟುಡಿಯೋ ಬೋರ್ಡಂಡ ಯಾನ್ ಪಣಂಬೂರು ಹೊಡೆದು ಬೈಕಂಪಾಡಿಗೆ ಯಾನ್ ಅರ್ಧ ಗಂಟೆ ಕಾತೆ ಅರ್ಧ ಗಂಟೆ ಕಾಪನಾಗ ಒಂಚೂರು ಎದುರು ಪೋನಾಗ ಓರಿ ಬೈಕ್ ಸ್ಕಿಡ್ಡ ತಿರ್ತುಬುರಿ ವಿಷಯದಲ್ಲಿ ಬೈಕ್ ಸ್ಕಿಡ್ಡ ತಿರ್ತುಬುರಿ ನೆಟ್ ಬಂದ್ಮಿ ನಾಯ್ ಪುಣ್ಯ ದಾಲ ಸರಿ ಸರ್ ನಿಖಲ ಸಪೋರ್ಟ್ ಏಪಗಳುಂಡು ಎನ್ನ ಒಂದು ಬೇಲೆ ಇಡೆಗೆ ನಿರಂತರ ಒಂದು ಪುಣ್ಯ ಓಕೆ ಸರಿ ಧನ್ಯವಾದ ಸೊಲ್ಮೇಲು ಕಾಲ್ ಮಾಡ್ತಾರೀರಿ ಇನ್ನಷ್ಟು ವಿಜುವಲ್ಸ್ ಉಂಟು ನೋಡಲಿಕ್ಕೆ ಕ್ಲಿಪ್ಪಿಂಗ್ಗಳಲ್ಲಿರುವಂಥ ಶಕ್ತಿಯೇ ಹಾಗೆ ಜನ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಆದರೆ ನಮ್ಮ ನಿರೀಕ್ಷೆ ಅಷ್ಟೇ ಇದು ಒಬ್ಬರು ಸೌರಾಜ್ ಮ್ಯಾಂಗ್ಳೂರವರ ಕೆಲಸ ಅಲ್ಲ ನಾವೆಲ್ಲರೂ ಕೂಡ ಹೀಗೆ ನಮ್ಮ ಕೈಯಲ್ಲೂ ಮೊಬೈಲ್ ಇರುತ್ತೆ ನಿಮ್ಮ ಕೈಯಲ್ಲೂ ಮೊಬೈಲ್ ಇರುತ್ತೆ ಅದನ್ನು ಬಳಸುವಂಥ ರೀತಿ ನೀವು ಕಲಿತುಕೊಂಡ್ರೆ ಇಂಥ ಸಮಸ್ಯೆ ನಿಮ್ಮ ಊರಲ್ಲಿದ್ದರೂ ಕೂಡ ಅದನ್ನು ನೀವು ಬಳಸ್ಬೋದು ಕರೆಕ್ಟ್ ಅಲ್ಲ ಸೌರಾಜ್ ಅವರು ಕೇವಲ ಒಬ್ಬರು ಮಾಡಿದರೆ ಇದು ಯೂಸ್ ಆಗುತ್ತೆ ಎಸ್ ಅವ್ರು ಮಾಡ್ತಾರೆ ಸಾವಿರ ಜನದ ಕಮೆಂಟ್ ಕೊಡ್ತಾರೆ ಅದಕ್ಕೆ ಅನೇಕ ವ್ಯೂಸ್ ಬರುತ್ತೆ ಎಷ್ಟೋ ಮಂದಿ ಶೇರ್ ಮಾಡ್ತಾರೆ ಲೈಕ್ಸ್ ಬರುತ್ತೆ ಅಸಂಖ್ಯಾತ ಅದಕ್ಕೆ ಸಂಖ್ಯೆ ಅಲ್ಲ ಎಲ್ಲರೂ ಅಂತ ಒಂದು ಪ್ರಯತ್ನ ಮಾಡಿದರೆ ಆಗುತ್ತೆ ಆ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಒಂದಿಷ್ಟು ಪಂಪ್ವೆಲ್ನ ಕ್ಲಿಪ್ಪಿಂಗ್ಗಳಿದೆ ಅವರು ಅಲ್ಲಿನ ಇಂಜಿನಿಯರ್ಗಳೊಟ್ಟಿಗೆ ಮಾತನಾಡಿದ್ದಾರೆ ಮತ್ತು ರಸ್ತೆ ಸರಿಯಾದ ನಂತರ ರಿಪೇರಿಯಾದ ನಂತರ ಮತ್ತೆ ಪುನಃ ಅಲ್ಲಿ ಹೋದರೆ ಆ ರಸ್ತೆ ಹೇಗಿರುತ್ತೆ ಅದು ಕ್ಲಿಪ್ಪಿಂಗ್ ಕೂಡ ತೋರಿಸ್ತೇವೆ ನಾವು ಜನಧ್ವನಿಯಲ್ಲಿ ಒಂದು ಚಿಕ್ಕ ಬ್ರೇಕಿನ ಬಳಿಕ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ ವೆದರ್ ಸೀಲ್ PVC ವಿಂಡೋಸ್ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಡೈರಿ ಡೇ ಮತ್ತು ಪ್ಯಾರಾಗಾನ್ ಮುಖ್ಯ ಪ್ರಾಯೋಜಕರಾಗಿರುವ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇವೆ ಕೆಲವು ಸಮಸ್ಯೆಗಳ ಆಗರ ಮಂಗಳೂರು ಅದನ್ನು ಹೇಗೆ ಮೊಬೈಲ್ ಮೂಲಕ ಚಿತ್ರೀಕರಿಸಿ ಫೇಸ್ಬುಕ್ಕಲ್ಲಿ ಅದನ್ನು ಪ್ರಸರಿಸಿ ಈ ಮೂಲಕ ಜನಜಾಗೃತಿ ಮೂಡಿಸುವಂಥ ಕೆಲಸ ನೀವಾಗ ಬ್ರೇಕಿನ ಮೊದಲು ನೋಡಿದ್ರಿ ಪಂಪ್ವೆಲ್ ಸರ್ಕಲ್ನ ಒಂದು ರಸ್ತೆಯ ದುಸ್ಥಿತಿ ಕೇವಲ 6 ಮಂದಿ ಕೆಲಸ ಮಾಡ್ತಾ ಇದ್ರು ಹೀಗಾದರೆ ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನು ಸೌರಜ್ ಅವರಿಗೆ ಎತ್ತಿದ್ದಾರೆ ಬನ್ನಿ ಒಂದು ವೀಕ್ಷಕರ ಅಭಿಪ್ರಾಯವನ್ನು ಕೇಳಿ ನಂತರ ನಾವು ಆ ರಸ್ತೆ ಈಗ ಹೇಗಿದೆ ರಿಪೇರಿ ಆದ ನಂತರ ಹೇಗಿದೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಉಂಟು ಒಂದು ಕರೆಯನ್ನು ಸ್ವೀಕರಿಸಿದ ಬಳಿಕ ನಮಸ್ಕಾರ ಹಲೋ ಹಲೋ ಹಾಂ ಹಲೋ ಪಾತಿರಲ್ಲ ಅಣ್ಣ ಕೇನೋಜಿ ಪಾತಿರಲ್ಲ ಕೇನಡು ಹಲೋ ಬಲ್ಲೆ ಸರ್ ಬಲ್ಲೆ ಸರ್ ಹಾಗೆ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ ಬಲ್ಲೆ ನಮ್ಮ ಟಿವಿ ರೆಗ್ಯುಲರ್ ಅರ್ಜುನಕ್ಕೆ ನಮಸ್ಕಾರ ನಮಸ್ತೆ ಸೊಲ್ಮೇಲು ಬಲ್ಲೆ ಏರ್ ಗೊತ್ತಣ ಯಶವಂತರು ಗಂಜಿಮಠ ಓ ಯಶವಂತರು ಬಲ್ಲೆ ಸರ್ ಮಸ್ತ್ ಥ್ಯಾಂಕ್ಸ್ ಕಾಲ್ ಮಾಡ್ತೀನಿ ಬಲ್ಲೆ ಸರ್ ಯಶವಂತಣ್ಣ ಸರ್ ಬಂದ್ರೆ ಯಶವಂತಣ್ಣ ಬಲ್ಲೆ ಬಾರಿ ಒಂಜಿ ಕಮೆಂಟ್ಸ್ ಕೊಡ್ಲಿಕ್ಕೆ ಬರ ಬಾರಿ ಥ್ಯಾಂಕ್ಸ್ ಮಾರ ಬಲ್ಲೆ ಯಶವಂತಣ್ಣ ಬಲ್ಲೆ ಬಾರಿ ಜನ ಮೆಚ್ಚಿನ ಬೇಲೆ ನಿಕ್ ನೆತ್ತ ಬಿರೋದು ಎಗ್ಗಮ ಸಹಕಾರ ಫುಲ್ ಉಂಟು ಏಪಲ್ಲ ನಿಕ್ಲ ಸಹಕಾರ ಬೋಡಿ ಈ ಸಹಕಾರ ಇತನ ಮಾತ್ರ ನಾನು ಮಿತ್ತು ಬಾರಾಪಿನಿ ಓಕೆ ಸೊಲ್ಮೇಲು ನಾವೀಗ ನೇರವಾಗಿ ಆ ಕಂಕನಾಡಿಯ ರಿಪೇರಿ ಆದ ನಂತರದ ರಸ್ತೆಯ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೇವೆ ಬನ್ನಿ ಆ ಕ್ಲಿಪ್ಪಿಂಗನ್ನು ಸೀದಾ ನೋಡಿಕೊಂಡು ಬರೋಣ ഞാൻ എക്സാക്ട് പമ്പെൽದ ರೋಡ್ ಮುರಣಿ ರಿಪೇರ್ ಆಯ್ನ ರೋಡ್ ದಲ್ಪುಲ್ಲೆ ನಿಕ್ಲೆ ಈ ರೋಡ್ದ ಅವಸ್ಥೆ ತೋರಿಸ್ಬೋದಲ್ಲೇ ಒಂದು ಎಂಕ್ಲು ರಡ್ಡು ತಿಂಗೋಲು ಕಾತದ ಎಂಗ್ಲೆ ರೆಡಿ ಮಂತ್ ಕೊಡ್ತಿನ ರೋಡ್ ರಡ್ಡು ತಿಂಗೋಲು ನೆಕ್ ಇಂಜಿನಿಯರ್ ನಾಕಲು ಸಾರಗಡ್ಡ ಸಂಬಳ ಇಂಜಿನಿಯರ್ ನಾಕಲು ಬತ್ತು ತೂದು ಪೋಯಿನ ರೋಡ್ ಎಂಚ ಉಂಡುದಲ್ಲೇ ಈ ರೋಡ್ ಬಸ್ ಲಾರಿ ಬೋಡ ಎಂಚ ಉಂಡುದಲ್ಲೇ ಒಂದು ರಡ್ಡು ತಿಂಗೋಲು ಕಾತಿನ ರೋಡ್ಗೆ ನಮಕ್ ಕುಡ್ಲದಾಕ್ಲೆ ಮಂಗೆ ಮಂತಿನ ರೋಡ್ ಓಲ್ಲೆ ತುಕ ಕಾಂಟ್ಯಾಕ್ಟ್ ನಾಕಲು ಬರ್ಡು ತುಕ ಒಂದು ಕೋಡೆ ಬುಡ್ದು ಕೊಡ್ನ ರೋಡ್ ಎಂಚ ಉಂಡುದಿಲ್ಲ ಈ ರೋಡ್ ಗಾಡಿ ಬರಗ ಎಂಚ ಉಂಡುದಿಲ್ಲ ಇಂದು ಪಂಪೆಲ್ ಒನ್ ಸಿಟಿ ಇಂದು ನಮ್ಮ ಮಂಗೆ ಮಲ್ಪು ನಂದು ಕುಡ್ಲದಾಗ್ಲು ಮನಿ ಪೂಜ ನೆಕ್ ಒಂದು 7 ಲಕ್ಷ ಟೆಂಡರ್ ಪಾಸ್ ಆದುಪ್ಪು ಏತ್ ಖರ್ಚು ಮಂದುಪ್ಪೇರು ನೆಕ್ ನೆತ್ತ ಡೀಟೇಲ್ಸ್ ಎಪ್ಪಲೆ ಈ ಪಂಪೆಲ್ ರೋಡ್ ಈ ಬೇಲೆಗೆ ಏತ್ ಖರ್ಚು ನೆತ್ತ ಡೀಟೇಲ್ಸ್ ಎಪ್ಪಡ್ದುಕ
ನನ್ನ ಒಂಜಿ ಲಾರಿ ಬತ್ತ ತಾರಾಂಡು ಮುರಣಿ ಮಲ್ಲ ಲಾರಿ ತಾರಂಡು ಒಂದು ಬೇಲೆ ಎಂಗ್ಲ ತುಲೆ ಒಂದು ಎಂಗ್ಲ ಬೇಲೆ 2 ತಿಂಗಳು ಕಾತದ್ದು ಎಂಗ್ಲೆ ಕೊರ್ನ ಬೇಲೆ ಒಂದು ಎಂಗ್ಲೆ ಮಸ್ತ್ ಅನ್ಯಾಯ ಉಂಡು ಸ್ವಾಮಿ ಮೇರ್ಲೆ ಬಲೆ ಇರು ಕಬಡ್ಡಿ ಗೊಬ್ಬಿನ ಅವು ಸಾರಿ ಇರು ಕರಾಟೆ ಗೊಬ್ಬಿನ ಅವು ಮೂಲೊಂಚು ಬತ್ತ ತೂಲೆ ಒಂದು ಕಬಡ್ಡಿ ಗೊಬ್ಬರಲ್ಲ ಕಬಡ್ಡಿ ಗೊಬ್ಬನ ಅಂಚಿನ ಜಾಗ ಆತನು ನೆಟ್ಟು ಕುಸ್ತಿಲ ಗೊಬ್ಬಲ್ಲ ಆ ನಮ್ಮನೆ ಈ ರೋಡು ತುಲೆ ಈ ರೋಡು ಬಸ್ ಬೋಡ ನಮ್ಮ 2 ತಿಂಗಳು ಕಾತದ್ದು ಎಂಗ್ಲೆ ಈ ರೋಡ್ ಕೊರ್ನ ಬಲ್ಲೆ 2 ತಿಂಗಳು ಕಾತದ್ದು ಈ ರೋಡ್ ಕೊರ್ನ ನೆಟ್ಟು ಏರನ ಪುನಃ ಕೊಂತಿಲ್ಲ ಕಾತು ತುಲೆ ತುಲೆ 2 ತಿಂಗಳು ಕಾತದ್ದು ಎಂಗ್ಲೆ ಈ ರೋಡು ನಮ್ಮ ಮುಲ್ಪ ಏರ್ಲ ಕೇನ್ ಹೋಗ್ತಲೆ ವಿರೋಧ ಪಕ್ಷದ ಹಾಕ್ಲೆ ನೀವು ದಾದ ಮಲ್ತೊಂದು ಅರ್ತುಲೆ ಈ ರೋಡ್ 7 ಲಕ್ಷ ಖರ್ಚು ಮಂದಿರ ಡೀಟೇಲ್ಸ್ ಎಪ್ಲೆ ಇಂಚಿನ ರೋಡ್ 7 ಲಕ್ಷ ಖರ್ಚು ಮಂದಿ ಡೀಟೇಲ್ಸ್ ಎಪ್ಪದುಲ್ಲ ತುಲೆ ಈ ರೋಡ್ ದಿನಟ್ ಸಾರಗಟ್ಲ ಗಾಡಿಲಿ ಬೋಪಿನ ರೋಡು ಎಂಗ್ಲೆಗ್ ಐತಾರ ಕಾಂಡ ಬುಡ್ದು ಕೊರ್ನ ರೋಡು ತುಲೆ ರೋಡ್ ಅವಶ್ಯ ಒಂಜಿ ಬರ್ಸಾಗ ಇಂಚ ಆವಡಾಂಡ ನಾನು ಇಂಚಿನ ಅವಸ್ಥೆ ಬಾರೆ ಪರಿಸ್ಥಿತಿ ಮಲ್ಲೆ ಇಂಜಿನಿಯರ್ ನಕಲು ಬತ್ನ ಉಡಾಫೆದ ಪಾತ್ರ ಗೊರ್ಪಾರ ತುಲೆ ನಿಕಲು ಒಂಜಿ ತಿಂಗಳು ಕಂಟಿನ್ಯೂ. ಓಕೆ, ಈ ಬಗ್ಗೆ ನೇರವಾಗಿ ವೀಕ್ಷಕರೊಬ್ಬರ ಕರೆಯನ್ನು ಸ್ವೀಕರಿಸೋಣ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ತೆ, ಪಾತ್ರಲೆ ಹೇಳಿ. ಹಲೋ, ನಮಸ್ತೆ. ನಾನು ಪದ್ಮನಾಭ ಉಳ್ಳಲ್ ಮಾತಾಡ್ತಾ ಇರೋದು. ಹೇಳಿ ಪದ್ಮನಾಭ ಉಳ್ಳಲ್ ಅವರೇ, ಮಾತಾಡಿ. ಎಂತ ಗೊತ್ತುಂಟ, ಈಗ ಇಂಥ ಸಮಸ್ಯೆಗಳು ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪೂರ್ತಿ ಇದೆ ಅಲ್ಲಲ್ಲಿ. ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಈಗಿರುವ ಜನಪ್ರತಿನಿಧಿಗಳು ವಿಫಲರಾಗಿರೋ ಕಾರಣ ನಾನು ಏನು ಹೇಳ್ತೇನೆ ಅಂದ್ರೆ, ಈ ವಾರ್ಡ್ ಕಮಿಟಿ ಮಾಡ್ಬೇಕು ಅನ್ನೋದು ಸರ್ಕಾರ ಆದೇಶ ಇದ್ರೂ ಸಹ, ಜನರ ಅಭಿಪ್ರಾಯ ಕೇಳಿ ಅದರ ಪ್ರಕಾರ ಮಾಡ್ಬೇಕು ಅನ್ನೋ ಪ್ರಜಾಪ್ರಭುತ್ವ ನಿಯಮ ಇದ್ರೂ ಸಹ ಅದನ್ನು ಇಂಪ್ಲಿಮೆಂಟ್ ಮಾಡದ ಈಗ ಈ ಚುನಾಯಿತರಾಗಿರೋ ಜನಪ್ರತಿನಿಧಿಗಳು, ಯಾವುದೇ ಪಕ್ಷ ಇರಲಿ, ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಅದರ ರಾಷ್ಟ್ರ ನಾಯಕರಿಗೆ ನಾವು ಪೂರ್ಣ ಗೌರವ ಕೊಟ್ಟು, ನಾನು ಅವರ ಪಕ್ಷ ಸಿದ್ಧಾಂತಗಳಿಗೆ ನಾವು ವಿರೋಧಗಳಲ್ಲ, ಆದ್ರೆ ಈಗಿರೋ ಜನಪ್ರತಿನಿಧಿಗಳು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಇನ್ನಾಗಬಾರ್ದು. ಹೊಸ ಯುವಕರು NGO, ನಿಮ್ಮ ಎದುರುಗಡೆ ಕೂತಿರ್ತಕ್ಕಂಥ NGOಗಳು ಅಂತವರೆಲ್ಲ ಮುಂದೆ ಬಂದು ಮುಂದಿನ ಚುನಾವಣೆಯಲ್ಲಿ ಭಾಗವಹಿಸಿ ಈ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಒಂದು ಸಶಕ್ತ ಪ್ರಜಾಪ್ರಭುತ್ವವಾದಿ ಬುದ್ಧಿವಂತರ ನಾಡಾಗಿ ಮಾಡುವಂತ ಪರಿವರ್ತನೆಯಲ್ಲಿ ಯುವ ಸಮುದಾಯ ಮುಂದೆ ಬರಬೇಕು ಅಂತ ನನ್ನ ಒಂದು ವಿನಂತಿ. ಸರಿ, ಧನ್ಯವಾದ ಪದ್ಮನಾಭ ಉಳ್ಳಲ್ ಅವರೇ. ಅವರು ಮಂಗಳೂರು ಮಹಾನಗರ ಪಾಲಿಕೆಯ ನಿವೃತ್ತ ಅಧಿಕಾರಿ ಕೂಡ. ಓಕೆ, ಆ ರಸ್ತೆ ನೀವು ಮತ್ತೆ ಹೋದ್ರೆ ಫಾಲೋ ಅಪ್ ಕೂಡ ಮಾಡ್ತೀರಿ ಅನ್ನೋದು ಒಂದು ಪ್ಲಸ್ ಪಾಯಿಂಟ್. ಹೌದು. ವಿಷಯ ಏನಂದ್ರೆ, ಈಗ ಕೆಲವು ಕಮೆಂಟ್ಸ್ ಆಗಿದ್ದು ಬಂದ ಆಪುಂಡು ನಾನೊಂದು ಕಮೆಂಟ್ಸ್ ಕೊಟ್ಟಿದ್ದೆ. ದಾದ ಬಂಡ ಒಂದು 2 ದಿನ ಈ ರಸ್ತೆಯನ್ನು ಬುಡ್ದು ಹೋಗಿ ಹೆಂಗೆ ಬಂದ್ ಮಲ್ಪ ಹೆಂಗೆ ಪೂರ ರೆಡಿ ಆಯ್ತು, ಬಂದ್ ರೆಡಿ ಆಯ್ತು. ಐಕ್ ಮುಗುರು ರಾತ್ರಿ ಬೇಲೆ ಮಂತೀರು ವಿಷಯ ಮೇಲೆ ಮುಗಲು ರಾತ್ರಿ ಬೇಲೆ ಮಂಪಿನ ಅಭಿಪ್ರಾಯ ಮೂಲು ಬಂದ್ ಮಲ್ಪರೆ ಬಲ್ಲಿ ಬಂದು ಆಂಡ್ ಹೆಂಗ್ ಬಂದು ಮಲ್ಪೋನಿ ದಯಬಲ್ಲಿ ಎಂಕ್ಲಿಗೆ ನಾನು ಬೋಡಾಯಿನಿ ಎಂಗ್ಲಿ ಪಂಪೆಲ್ ಫ್ಲೈಓವರ್ ಬೋಕ ತೊಕ್ಕೋಡು ಫ್ಲೈಓವರ್ ಮುಕುಲು ಏಪ ನಾನು ಬುಡ್ದು ಕೊರಿ ಬನ್ಲಿ ನಾನು ಎಂಗ್ಲಿಗೆ ಒಂದು ನನ್ನ ಎಂಗ್ಲಿಗೆ ಇತ್ತೆ ಕೊಡ್ಚಿ ನಾನು ಏತ್ ಪುನಃ ಊರಿ ಬೋಕ ಬುಡ್ದು ಕೊರಿ ಬನ್ಲಿ. ಓಕೆ, ಎಸ್, ಇದೆ ಸೆಂಟ್ರಲ್ ಮಾರ್ಕೆಟ್ ಇದು ಪರಿಸ್ಥಿತಿಯ ಬಗ್ಗೆ ಅವರು ಈಗ ನಾವು ಅವರು ಚಿತ್ರೀಕರಿಸಿದ್ದಾರೆ, ಅದನ್ನು ನೋಡಿದ್ದ ಶೂಟ್ ಮಾಡಿದ್ದಾರೆ, ಅದನ್ನು ನೀವು ಅವರ ಫೇಸ್ಬುಕ್ಕಲ್ಲಿ ನೋಡಿರ್ಬೋದು. ಬನ್ನಿ ಈಗ ನೇರವಾಗಿ ಆ ಸೆಂಟ್ರಲ್ ಮಾರ್ಕೆಟ್ನ ಚಿತ್ರೀಕರಣದ ಮೊಬೈಲ್ನಲ್ಲಿ ಶೂಟ್ ಮಾಡಿದ ದೃಶ್ಯವನ್ನು ನಿಮಗೆ ನೇರವಾಗಿ ತೋರಿಸ್ತಾ ಇದ್ದೇವೆ. ಯಾನ್ ಎಕ್ಸಾಕ್ಟ್ ಸೆಂಟ್ರಲ್ ಮಾರ್ಕೆಟ್ದಲ್ಲಿ ಬೊಲ್ಲೆ ಮೊತ್ತ ಅವಶ್ಯದಲೆ ಒಂದು ಸಾಧಾರಣ 5 ವರ್ಷ ದುಮ್ಮದ ಮಾರ್ಕೆಟ್ 5 ವರ್ಷ ದುಮ್ಮದ ಮಾರ್ಕೆಟ್ದ ಅವಶ್ಯದಲೆ ಮತ್ತೆ ಫೆಸಿಲಿಟಿ ತುಲೆ ಎಂಚ ಉಂಡು ಬಂದಿಲ್ಲ ತೋರ್ಸ್ಪ ಜಸ್ಟ್ ಇಂಚಿನ ಫೆಸಿಲಿಟಿ ನಮ್ಮ ಒಂದು ಕುಡ್ಲಾಗ ಕರೆಕ್ಟಾಗಿ ಒಂದು ಮಾರ್ಕೆಟ್ದ ವ್ಯವಸ್ಥೆ ಇದ್ದಿದ್ದಲೆ ನಮಗಿತ್ತ ಮಾರ್ಕೆಟ್ ಖಾಲಿ ಫೋರಂ ಮಾಲ್ ಸಿಟಿ ಸೆಂಟರ್ ಒಂದು ಎಂಗ್ಲೆ ಮಾರ್ಕೆಟ್ ಆತ ತುಲೆ ಈ ಮಾರ್ಕೆಟ್ ಎಂಗ್ಲೆ ಬರೋಣ ಕರೆಕ್ಟಾಗಿ ಇನ್ನೊಂದು ಪಾರ್ಕಿಂಗ್ ವ್ಯವಸ್ಥೆ ಇಜ್ಜಿ ತುಲೆ ಈ ಮಾರ್ಕೆಟ್ ಇನ್ನೇ ಎಲ್ಲ ಜರಿವಿಲ್ಲ ಹಾಕೊಂಡು ತುಲೆ ಒಂದು ಮಾರ್ಕೆಟ್ ಧನ್ಯವಾದ. ಈ ಮಾರ್ಕೆಟ್ ಸಹ 8 ವರ್ಷ ಉಂಟು ದನಿ ಈ ಮಾರ್ಕೆಟ್ ಸಹ 8 ವರ್ಷ ಉಂಟು ಒಂದು 5 ವರ್ಷ ಮಿತ್ತದಪ್ಪ ಯಾನ್ ಬಂದ್ಬಿನಿ ಇತ್ತ ನಿಕ್ಕ ಸ್ಟೇಟ್ ಬ್ಯಾಂಕ್ ಪಾಪದ ಲಕ್ಕವೇರು ಸರಿಯಾ ಎಂಗ್ಲೆ ಕುಡ್ಲಾಗ ಕರೆಕ್ಟಾಗಿ ಒಂದು ಮಾರ್ಕೆಟ್ ಇಜ್ಜಿ ಈ ಮಕ್ಕಳು ಮಾರ್ಕೆಟನ್ನು ಕೊನೋದು ಪಾಪದ ಲಕ್ಕವಾಡು ಸರಿಯಾ ಇತ್ತೆ ಒಂದು ನಮಗೆ ಕುಡ್ಲಾಡು ಇತ್ತ ಜನಕ್ಲೆ ಸಾಮಾನ್ಯ ಜನಕ್ಲೆ ಬರ್ರೆ ಕರೆಕ್ಟಾಗಿ ಮಾರ್ಕೆಟ್ ಇದ್ದಿ ಎಂಗ್ಲೆ ಪಾರ್ಕಿಂಗ್ ವ್ಯವಸ್ಥೆ ಇಜ್ಜಿ ಸರಿಯಾ ಇತ್ತೆ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇತ್ತು ನಮ್ಮ ನಿಕ್ಲ ಮಾರ್ಕೆಟ್ ಬರೋಲಿ ಹೆಂಗೆ ಪೋಪಿನೋಡಿಗೆ ಫೋರಮ್ ಮಾಲ್ ಸಿಟಿ ಸೆಂಟರ್ ಪೂರ ನೆಟ್ಟು ದಾಯ ಬರ ಇತ್ತೆ ಒಂಜಿ ವೇಳೆ ಮಿನಿ ಮಕ್ಕಳು ಮಾರ್ಕೆಟ್ ನಿಕ್ಲೆ ಇಡಗೆ ಒಂದು ವ್ಯವಸ್ಥೆ ಮಂದಿ ಕೊಂಡಲ್ಲ ಮಕ್ಕಳಿಗೆ ಜರ್ಪರಿ ಎತ್ತು ವರ್ಷ ಬೋಡವು ಕಟ್ಟರೆ ಎತ್ತು ವರ್ಷ ಬೋಡವು ನಿಕ್ಲು ದಾಯಿ ನೆತ್ತ ಬಗ್ಗೆ ಹೋರಾಡ್ರೆ ನಿಕ್ಲಿ ಇತ್ತೆ ಯಾತುಲೆ ಕರೆಕ್ಟ್ ಅದು ಜನಕ್ಕೆ ಒಪ್ಪಾಡೋದು ಕಳಿ ಇತ್ತೆ ನಮ್ಮ ಈ ಪಾಪದಕ್ಲೇನು ಸ್ಟೇಟ್ ಬ್ಯಾಂಕ್ ಲಕ್ಕವೇರಿ ನಾವು ಕರೆಕ್ಟಾಗಿ ಮೀನು ಮಾರ್ಕೆಟ್ ಉಂಡ ಬಲ್ಲೆ ಕರೆಕ್ಟಾಗಿ 2 ಮೀನು ಮಾರ್ಕೆಟ್ ಉಂಡ ಇಜ್ಜದಾನೆ ಈ ಕರೆಕ್ಟಾಗಿ ನಿನ್ನ ಮಾರ್ಕೆಟ್ ಪಾರ್ಕಿಂಗ್ ವ್ಯವಸ್ಥೆ ಇಜ್ಜಿ ಒಂಜಿ ವೇಳೆ ಪಾರ್ಕಿಂಗ್ ವ್ಯವಸ್ಥೆ ಇತ್ತು ಬಂದ ನಾನು ಎಂಕುಲು ಇಡ ಬರ್ಪು ಜನ ನಮ್ಮ ಪೋಪಿನಡಿಗೆ ಫೋರಮ್ ಮಾಲ್ ಸಿಟಿ ಸೆಂಟರ್ ಬಿಗ್ ಇತ್ತೆ ನಮ್ಮ ನೆತ್ತಕ್ಲಿಗೆ ಎತ್ತ ಉಲ್ಲಾಡಿದ್ದು ಅದು ಉಂಡು ಮಂದಿ ಗೊತ್ತಿಜ್ಜಿ ಇತ್ತೆ ಕರೆಕ್ಟ್ ಆದಿದ್ದಲ್ಲಿ ನಿಖಲೆ ಕರೆಕ್ಟ್ ಅದು ಬಸ್ಸ ಬಂದಾಗ ನೀವು ಲೆಂಚ ಗುಲ್ಲು ನಿಟ್ಟು
ಸರಿಯಾ ಒಂಜಿ ರೂಫ್ ದಾಲ ಉಂಡ ನಿಕ್ ಸರಿದಾನೆ ಇತ್ತ ನಿಖಿಲೆಗ್ ಪಾಪದಕ್ಲೆಗ್ ಮನ್ಪಿನಿ ಇದು ಈತ್ ಜನಕ್ಲೆ ಲಕ್ಕದ ಹೋಗಿ ನೆಟ್ಟು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪೂರೆಲ್ಲ ಒಳ್ಳೆ ಇದು ಕರೆಕ್ಟ್ ಆಗಿ ನಿಂಗೆ ಪಾರ್ಕಿಂಗ್ ವ್ಯವಸ್ಥೆ ಇತರ ಹೆಂಗ್ ಬರ್ಪಿದೆ ನಡಿ ಮಾರ್ಕೆಟ್ಗೆ ನಾವು ಪೋಪಿ ನಡಿ ಮಾರ್ಕೆಟ್ ಬಂದು ಗೊತ್ತು ನಮಗೆ ಫೋರಮ್ ಮಾಲ್ ಸಿಟಿ ಸೆಂಟರ್ ಮಾರ್ಕೆಟ್ ಹೆಚ್ಚಿನಾಗಲು ನಮ್ಮ ಮಾರ್ಕೆಟ್ ಹೆಂಚೋಣ ಗೊತ್ತುಜಿ ಮುಂದೆ ಸೆಂಟ್ರಲ್ ಮಾರ್ಕೆಟ್ ಹಿರೇಗೆ ಏರ್ಲ ಗೊತ್ತಿಜಿ ನಮ್ಮ ಕುಡ್ಲದಕ್ಲೆ ಮೂಲ ಸೆಂಟ್ರಲ್ ಮಾರ್ಕೆಟ್ ಇಂಚು ಉಂಡು ಬಂದಿರಲ್ಲ ಗೊತ್ತು ದೇವನ್ಲೆಗೆ ನಮ್ಮ ಪೋಪಿನ ಪೂರ ಮಲಮಲ್ಲ ಮಾಲ್ ಆಯ್ನ ಅವ್ರಿಗೆ ಎಡ್ಡೆ ಬರೋ ಹೋಪಿನಿ ತುಲೆ ನೀ ಕರೆಕ್ಟ್ ಆದ ನಿಕ್ ಮೇಲ್ಚಾವಣಿ ವ್ಯವಸ್ಥೆ ಬರೋ ಕೊರೋನಾಂಡ ಎಂತ ಜನ ಬರಲಿ ಪಾರ್ಕಿಂಗ್ ವ್ಯವಸ್ಥೆ ಎಷ್ಟು ಜನ ಬರಲಿ ಏರ ನಿಕ್ ತಾಂಟೆರ ಹೋಗ್ಬುಜೀರಿ ತಾಂಟು ನೀರು ನಮಗೆ ದಾಯ ಮಾರ ಕುಡ್ಲ ಅಂಚೆನ ಉಪ್ಪಾಡು ಬಂದು ಸರಿದಾನೆ ಇದು ಈ ವರ್ಷ ಇಂದು ಸೆಂಟ್ರಲ್ ಮಾರ್ಕೆಟ್ ಓಬಿರಾನ ಕಾಟಿದೆ ಸೆಂಟ್ರಲ್ ಮಾರ್ಕೆಟ್ ಏರನ್ನ ಬತ್ತೀರ ಪಾಪದಾಗ ಲಕ್ಕದ್ಕೊಂಡು ಅಲ್ಪ ಸ್ಟೇಟ್ ಬ್ಯಾಂಕ್ ಕುಲ್ದಿಂದ ಪಾಪದಾಗ ಲಕ್ಕದ್ಕೊಂಡು ನಮ್ಮ ಕರೆಕ್ಟ್ ಆಗಿ ನಮ್ಮ ಮೀನ್ ಮಾರ್ಕೆಟ್ ಉಂಡ ಬನ್ನಿ ದಾದುಂಡು ಬೇಸಿದಾದುಂಡು ಮೊಗಲು ಬರ್ಪೇರಿ 4 ಜನ ಕ್ಯಾಮರಾಮನ್ ನಗಲು ಪತ್ತೊಂದು ಬರ್ಪೇರಿ ಆಂಡ್ ರೈಡ್ ಮಂತೀರಿ ಆಯ್ ರೈಸಿ ವರ್ಷ ಗೊರಿಯ ಮೇಯರ್ ನಗಲು ಬರ್ಪಿ ನೋಗಲು ಸುರು ಬತ್ತಿನ ಬೇಲೆ ಪಾಪದಾಗ ಲಕ್ಕಂದ್ಕೊಂಡು ಬೇಲೆ ಫಸ್ಟ್ ಈ ಸೆಂಟ್ರಲ್ ಮಾರ್ಕೆಟ್ ಸರಿ ಮಾಡ್ಪಾಡು ದುಃಖ ಮಕ್ಕಳು ತಂಕ ಇತ್ತು ಮಕ್ಕಳ ವ್ಯವಸ್ಥೆ ತಂಕ ಇತ್ತು ಈ ಸೆಂಟ್ರಲ್ ಮಾರ್ಕೆಟ್ ಒಂದು ಕರೆಕ್ಟ್ ವ್ಯವಸ್ಥೆ ಮಾಡ್ಪಾಡು ಬೊಕ್ಕ ದುಃಖ ಓಕೆ ಇವತ್ತಿನ ಕೊನೆಯ ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ ನಮಸ್ಕಾರ ಹಲೋ ಹೇಳಿ ಹಲೋ ನಮಸ್ತೆ ಮಾತಾಡಿ ಧ್ವನಿ ಕೇಳಿಸ್ತಾ ಉಂಟು ಕೇಂಡು ಪಾತ್ರ ಎಂತ ಸದಸ್ಯ ಒಂದು ನಮ್ಮ ಆಕಾಶವಾಣಿ ನಡ್ಪಾತರ್ನ ನಾಳೆ ಗೊತ್ತನೆ ಸರ್ ಅಲ್ಪ ಅಕ್ಲ ಆತೊಂಜಿ ನಮ್ಮ ಪಾರ್ಕಿಂಗ್ ಪೂರ ಪಂತರು ಅಕ್ಲೆಗ್ ಅಂದು ಕಾರ್ಪೊರೇಟ್ ನಕ್ಲೆ ಇಂದು ಆಪುಜ ಮಂಚರ್ ಆಪುಜ ಬಟ್ ಆತು ಇಂದು ಅಂಚ ಮಂಚರಲ್ಲಿ ಇಂಚ ಅಂತರಲ್ಲಿ ನೂದು ಸಿಸಿದ ಗಾಡಿ ನನ್ನ ರನ್ ಮಂಚರಲ್ಲಿ ಇಂದು ನೂದು ಸಿಸಿದ ಗಾಡಿ ರನ್ ಮಂತ ಆತ ಆಕ್ಸಿಡೆಂಟ್ ಆತ ಈತ ಆಕ್ಸಿಡೆಂಟ್ ಅಂತ ಪಂತೇರು ಅವತ್ತ ನಮ್ಮ ಅವು ಬಿಡ್ದು ಮುಕ್ಕಲು ರೋಡ್ ಫಸ್ಟ್ ಸರಿ ಮನ್ಪಾಡು ಆಕ್ಸಿಡೆಂಟ್ ಪೂರಪ್ಪ ಕಮ್ಮಿ ಆಪುಂಡು ಸರ್ ಪಂಪೈ ಕಾಲಿದಾವೆ ನಮ್ಮ ಪಡೀಲ್ ಹಿಡ್ದು ಕಾಲಿ ನಮ್ಮ ಜ್ಯೋತಿ ಮುಟ್ಟ ಬಂದಾಗ 1.5 ಗಂಟೆ ಬೋಡು ಒಂಜಿ 2 ವೀಲರ್ ಬರ್ಪಣೆ ಅಂಡ ಜೀವಪತ್ತೊಂದು ಬರಡು ಆಂಬುಲೆನ್ಸ್ ಬರಡು ಅಂಡ 3/4 ಗಂಟೆ ಬೋಡು 4 ಗಂಟೆ ಆಂಬುಲೆನ್ಸ್ ಇತ್ತಿನ ಇಂಚಿನ ಕಾವೆ ಸರಿ ಸರಿ ಯಾನ್ ಪನ್ಪಿನ್ ದಾದ ಮಂಡ ಇತ್ತ ತುಲಿ ಎಂಕ್ಲ ಒಂಜಿ ವರ್ಷಡ್ ಏತ್ ಇನಿಗೆ ಶೋರೂಮ್ ಪೋದ್ ಲೆಕ್ಕದಪ್ಲೆ ಏತ್ ಗಾಡಿಲು ಕುಡ್ಲದ ರೋಡ್ ಲೆಗ್ ಜಪ್ಪುನ್ ಬಂದ್ ಏತ್ ಗಾಡಿಲು ಜಪ್ಪನಾಗ ಮಗು ರೋಡ್ ಟ್ಯಾಕ್ಸ್ ಏತ್ ಕಟ್ವೇರ್ದುಲೆ ಒಂಜಿ ಸೈಡ್ ರೋಡ್ ಟ್ಯಾಕ್ಸ್ ಕಟ್ವೇರು ವಿಷಯದ ಪಂಡ ಎಂಕ್ಲೆಗ್ ಈತ್ ರೋಡ್ ಟ್ಯಾಕ್ಸ್ ಕಟ್ಟುವ ಎಂಕ್ಲೆಗ್ ಒಂಜಿ ಹಂಪನ್ ಕಟ್ಟಿನ ಮಕ್ಳು ಅಗಲ ಅಂತ ಕೊರ್ರ ತೀರಂಡ ಒಂಜಿ ಹಂಪನ್ ಕಟ್ಟಿನ ಅಗಲ ಮಾಡ್ಬೋದು ಎಂಕ್ಲನ ಆತ್ ಒಂಜಿ ಜನದಟ್ಟನೆ ಇತ್ತಿನ ಕಾರ್ ಶೀಟನ್ನು ಪೊನ್ನೂರಾಜ್ ಪನ್ಪೆ DC ಬತ್ತದ ಅಗಲ ಮಂತ್ ಕೊರಿ ಇತ್ತದ ಯಾನ್ಕೇನು ಇತ್ತ ಇದ್ದ ಜವನೇರ್ ನಕ್ಲೆಗ್ ಇತ್ತದ DC ಏರ್ ಬಂದ ನಿಕ್ಲೆ ಗೊತ್ತುನ ಹೆಚ್ಚಿನಗ್ಲಿ ಗೊತ್ತುಜಿ ಇತ್ತದ DC ಏರ್ ಬಂದೆ ಗೊತ್ತುಜಿ ಇತ್ತದಕ್ಲಿ ಏರ್ಲ ಬತ್ತ ಎಡ್ಡೆ ಬೇಲೆ ಮಾತ್ರ ಅಕ್ಲ ನೆನಪು ಜಿಪ್ಪತ್ತ ಅಂದೆ ಮುಕ್ಕಲು ಬತ್ತದ ಖಾಲಿ ಹೊರಗೆ ಬತ್ತದ ಮುಕ್ಕಲು ಶೋ ಮಂತ್ ಕೊಂಡ ಬಕ್ಕ ನಿಕುಲು ಇತ್ತ ಒಂಜಿ ರಡ್ಡು ಮೂಜಿ ಬೇಲೆ ಮಂತಿ ರಡ್ಡು ಮೂಜಿ ಬೇಲೆ ಮಂತ್ ಮೊಕ್ಕಲು ಫ್ಲೆಕ್ಸ್ ಪೂರ ಪಾಡಿರು ವಿಷಯ ಮೇಯ್ನ್ ದಾದ ಮಣ್ಣ ಈ ನಮ್ಮ ಸಿಟಿಕ್ ಇಂಪ್ರೂವ್ಮೆಂಟ್ ಮಲ್ಪರೆ ಕಾಸು ಮಸ್ತ್ ಬೋಡು ವಿಷಯವೆಲ್ಲ ನೆಟ್ ಸಿಟಿ ಇಂಪ್ರೂವ್ಮೆಂಟ್ ಅಂದ್ರೆ ಕಾಸು ಮಸ್ತ್ ಬೋಡು ಅವೇ ಮೊಕ್ಕಲು ಎಲ್ಲೆಲ್ಲೇ ಗಲ್ಲಿಗೆ ಇಂಟರ್ಲಾಕ್ ಕಾಂಕ್ರೀಟ್ ಪೂರ ಪಾಡ್ ಮಂದಂಡ ಏಕು ಮನ್ಪಾ ಆರು ಎಂಕ್ಲೆಗ್ ಮಾರೆ ಕಾಂಕ್ರೀಟ್ ಪಾಡಿಯರು ಇಂಟರ್ಲಾಕ್ ಪಾಡಿಯರು ಅರೆಗೆ ಓಟು ಎಂಗ್ಲ ಕುಡ್ಲಾಗ್ ಏರೆಗ್ಲ ದಯಮನ್ಲಗೆ ಕುಡ್ಲ ಇಂಪ್ರೂವ್ಮೆಂಟ್ ಆಯ್ರ ಮಸ್ತ್ ಕಾಸು ಬೋಡಿ ಇತ್ತು ಅಂಪನ್ ಕಟ್ಟೆ ಅನ್ಪಿನಿ ಅಲ್ತ ಅಂಗಡಿ ದಕ್ಲೆ 4 ಲಕ್ಷ ಗಟ್ಟಲೆ ಕಾಸು ಕೊರ ತಿಕ್ಕೊಂಡು ಐಕ್ ಮುಕ್ಕಲು ಐ ತಂಟೆಗೆ ಬಂದು ದಯಮನ್ಲಿಗೆ ಒಂದು ವೇಳೆ ಮೀನಿ ಮುಕ್ಕಲು ಜನಕಲ್ನ ವಿರೋಧ ಪೋಂಡ ಜನಕಲ್ನ ಮತ ಕಮ್ಮಿ ಆಪನ ಪಂಪಿನ ಪೋಡಿಗೀಡೆ ಬದುಕೊಂದುಲ್ಲ ಅಂತಂದೆ ಒಂದು ನಮ್ಮ ಎಡ್ಡೆಗೆ ಬಂದಿಜ್ಜಿ ಒಂದು ಸಿಟಿ ನಾನು ಒಂಜಿ ವರ್ಷದ ಉಲ ಇಂಪ್ರೂವ್ಮೆಂಟ್ ಆಯ್ಜಿ ಬಂದಾಂಡ ಬಾರಿ ಬಂಗೊಂಡು ಮನ್ಪೆ ಎಂಗ್ಲೆ ಸೊಂಟದ ಬೇನೆ ಸೊಂಟದ ಮುಳ್ಳು ಬೇನಲಾಗದ ನಂಚಿನ ಪರಿಸ್ಥಿತಿ ಆತ ನೀ ಕುಡ್ಲಾಡಿದ ಪೋಡಣ್ಣ ಯಾನ್ ಪ್ರತಿ ಒಂಜಿ ಯಾನು ಓಲು ಕುಡ್ಲಾಡು ವಾವ ಏತಿದ್ ಗುರಿ ಉಂಡು ಬಂದ ಲೆಕ್ಕ ಇತ್ತ ಲೆಕ್ಕಗೆ ನಾನು ಇತ್ತ ಮನ್ಪೆ ಸರಿ ಸೊ ಒಂದು ಸಮಾಧಾನ ಮತ್ತೊಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ಸೌರಾಜ್ ಅವರು ಯಾವುದೇ ಒಂದು ಪಕ್ಷಕ್ಕೆ ವಿರುದ್ಧವಾಗಿ ಅಥವಾ ಪರವಾಗಿ ಮಾಡ್ತಾ ಇಲ್ಲ ಅದು ಪ್ಲಸ್ ಪಾಯಿಂಟ್ ಅವರದ್ದು ಅವರು ಈಗ ನೀವು ನೋಡಿದ ಕ್ಲಿಪ್ಪಿಂಗ್ ಅದು ಸೆಂಟ್ರಲ್ ಮಾರ್ಕೆಟ್ ಇರ್ಬೋದು ಅಥವಾ ನ್ಯಾಷನಲ್ ಹೈವೇ ಇರ್ಬೋದು ಅದು ಫ್ಲೈಓವರ್ ಇರ್ಬೋದು ಒಳ ರಸ್ತೆ ಇರ್ಬೋದು ಸೊ ಅವರು ಎಲ್ಲಿ ಸಮಸ್ಯೆ ಇದೆ ಅದು ಯಾರ ವಿರುದ್ಧನೇ ಇರಲಿ ಅಲ್ಲಿ ಹೋಗಿ ಅದನ್ನು ಚಿತ್ರೀಕರಿಸಿಕೊಂಡು ಹೀಗೆ ತಮ್ಮ ಸಾಮಾಜಿಕ ತಾಣಗಳನ್ನು ಬಿಡ್ತಾ ಇದ್ದಾರೆ ಸೊ ತುಂಬ ಜನ ಅದನ್ನು ವೀಕ್ಷಿಸ್ತಾ ಇದ್ದಾರೆ ಒಂದಿಷ್ಟು ಜಾಗೃತಿ ಮೂಡ್ಬೋದು ಅದೆಲ್ಲ ಅವರೇ ಮಾಡಬೇಕಂತಲ್ಲ ನಿಮ್ಮ ಕೈಲೂ ಮೊಬೈಲ್ ಇದೆ ನೀವು ಕೂಡ ಮಾಡ್ಬೋದು ಕೊನೆಯದಾಗಿ ನಾನು ಕೇಳಲಿಕ್ಕೆ ಥ್ರೆಟ್ ಅಥವಾ ವಿರುದ್ಧ ಹಾಗೆ ಬರುತ್ತೆ ಹಾಗೆಷ್ಟು ಅಥವಾ ಏನೋ ಒಂದು ಕಡೆಯಲ್ಲಿ ಈಗ ತುಂಬ ಜನ ನಾವು ಹಾಗೆ ಮಾಡಿದರೆ ನಮ್ಮ ಕಾರ್ಪೊರೇಟ್ರಿಗೆ ಬೇಸರ ಆಗತ್ತಾ ನಮ್ಮ ಶಾಸಕರಿಗೆ ಬೇಸರ ಆಗತ್ತಾ ನಮ್ಮ ಸಂಸದರಿಗೆ ಬೇಸರ ಆಗತ್ತಾ ನಮ್ಮ ಸಚಿವರಿಗೆ ಬೇಸರ ಆಗತ್ತಾ ಅಂತೇಳಿ ಅಂದ್ಕೊಂಡೇ ಅದನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಗೆ ಅಂಥದ್ದೇನು ಫೀಲಿಂಗ್ ಇಲ್ಲ ಸರ್ ವಿಷಯ ಏನಂದರೆ ಈಗ ಯಾನು ಪಿದಾಡ್ನಿ ಎಂಕಲ್ನ ಕುಡ್ಲದ ಇಂಪ್ರೂವ್ಮೆಂಟ್ಗೆ ವಿಷಯದ ಬಂದು ನೆಟ್ ಎಂಕುಲು ಬೇಜಾರು ತೂಯಿನೆಟ್ ಎಂಗುಲು ಇತ್ತೇನ ಬದುಕಿನಿ
ನೆಟ್ ನನ್ನ ಬೇಜಾರು ತುಯರ್ ನಿಜ ದಯಮಲ್ಲೆಗೆ ನಿಕುಲು ಎಂಕಲ್ನ ಕುಡ್ಲಾನಿ ಏಪ ನಿಕುಲು ಇಂಪ್ರೂವ್ಮೆಂಟ್ಗೆ ಜಪ್ಪುಜಾರು ಇಂಚಿನ ಸೌರಾಜ್ ಲಾಕನಿ ಮಸ್ತ್ ಜನ ನನ್ನ ಪುಟ್ಟೊಂದೇ ಬರ್ಪಿರು ಮುಕುಲು ಯಾನ್ ದೋಸೆ ನಿಕಲಿಗೆ ಓಪನ್ ಆದ ಅನ್ಪಿನಿ ನಿಕಲ್ನ ಊರುಡು ಎಂಚಿನ ಸಮಸ್ಯೆ ಅನ್ನೋ ಓಪನ್ ಆದ ನಿಕುಲು ಅಯ್ಯು ಪಾಡ್ಲಿ ನಿಕುಲು ಪಕ್ಷನ್ ತೋಚಿ ಇತ್ತೆ ಬಿಜೆಪಿ ಕಾಂಗ್ರೆಸ್ ಪಕ್ಷನ್ ತೂಂಡ ನಮಕ್ ಆಯ್ಜಿ ಎಂಕಲ ಕುಡ್ಲೆ ಇಂಪ್ರೂವ್ಮೆಂಟ್ ಅವಡು ಮೇನ್ ವಿಷಯದ ಎಂಕಲ ಕುಡ್ಲೆ ಇಂಪ್ರೂವ್ಮೆಂಟ್ ಈತ್ ಇಂಜಿನಿಯರ್ ನಕಲು ಡಾಕ್ಟರ್ ನಕುಲೇರು ಬೇಸತ್ತದ್ದು ಮಕ್ಕಳು ಪೋಪಿನ ಗಲ್ಫ್ಗೆ ದಯಮಲೆ ಮೂಲ ಆಪುಜಿ ಮಕ್ಕಳೇ ಬದುಕ್ಯಾರ ಈ ದೂಲುಡು ಈ ಜನದಟ್ಟೆ ಬದುಕ್ಯಾರನೆ ಆಪುಜಿ ಐಗೋಸ್ಕರ ಮೂಲಕ ಏತೋ ನಮ್ಮ ಜವನೇರ್ ನಕಲು ಗಲ್ಫ್ಡೋರು ಒಲ್ಲೇರು ದಯಮಲೆಗೆ ಮಕ್ಕಳು ಕುಡ್ಲದ ಕಿರಿಕಿರಿ ಬರ್ಚಿ ಬಂದು ಐ ಕ್ಯಾನ್ ಮಾಡಿ ಜವನೇರ್ ನಕಲು ಪೂರ ಒಗ್ಗಟ್ಟಾದ ಎಂಕಲ ತುಳುನಾಡು ಇಂಪ್ರೂವ್ಮೆಂಟ್ ಮಲ್ಪರ್ತೋಡು ಯಾನು ಒಂಜಿ ಲಾಸ್ಟ್ ಒಂಜಿ ಕ್ಲಿಪ್ಪಿಂಗ್ ಮಂತೆ ಈತ ನಮ್ಮ ಊರು ನೇತ್ರಾವತಿ ನೀರಿನ ಕೊನೆಯರು ಯಾನು ಗಲ್ಫ್ಡ್ ಉಪ್ಪುನಾಗ ಇತ್ತೆಲ್ಲ ಗಲ್ಫ್ಡ್ ಉಪ್ಪುನಾಗ ಪೂರ ಎಲ್ಲ ಉಪ್ಪು ನೀರನ್ನೇ ಪರ್ಪಿನಿ ದಯಮಾಡಿ ಉಪ್ಪು ನೀರು ಚೀಪೆ ಮಂತ್ ಪರ್ಪಿನಿ ಯಾನು ಓಪನ್ ಅದ ಬಂದ್ಬಿನಿ ಮಕ್ಕಳಿಗೆ ಎಂಕ್ಲ ಸಮುದ್ರದ ಈತ್ ನೀರುಂಡು ಸಮುದ್ರದ ನೀರ್ನು ಮಕ್ಕಳು ಚೀಪೆ ಮಂತದ್ದು ಮಕ್ಕಳು ಇಡೀ ಕರ್ನಾಟಕ ಹೊರಡು ಕೋಲ ಇಡೀ ಕರ್ನಾಟಕ ಹೊರಡು ಅವೇನು ಬಿಡುದು ಮಕ್ಕಳು ಎಂಕ್ಲಿಗೆ ನೀರಿಜ್ಜಿ ಎಂಕ್ಲ ಅಲ್ತಿರದೆ ಕೂಡ ಕೊನೋಪಿನ ಬಂದ ನೈಕ್ ಅರ್ಥ ಉಂಡ ಮೇಲೆ ನಾನು ಒಂಜಿ ವರ್ಷಡ್ ಎಂಕ್ಲ ಕುಡ್ಲಾಡ್ ಆಪಿನ ಈ ಪರಿಸ್ಥಿತಿ ತುಂಡ ಇರ ಕೇಂದ್ರ ಪ್ರಯೋಜನ ಇಜ್ಜಿ ಎಸ್ ಸೊ ನಾವು ನಮ್ಮ ಜೀವನಕ್ಕಾಗಿ ನಮ್ಮ ಉದ್ಯೋಗವನ್ನು ಮಾಡ್ತೇವೆ, ನಮ್ಮ ಬದುಕಿಗೋಸ್ಕರ ನಾವು ದುಡಿತೇವೆ. ಆದರೆ ಉಳಿದ ಸಮಯದಲ್ಲಿ ಹೀಗೆ ಪಾಸಿಟಿವ್ ಥಿಂಕಿಂಗ್ ಮಾಡಿ ಔಷಧ ಸೌರಾಜ್ ಅವರು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಪಾಸಿಟಿವ್ ಅವರ ಫ್ರೀ ಟೈಮಲ್ಲಿ ಅದು ನೀವು ನೋಡ್ಬೋದು, ಆ ಮೆಡಿಸಿನ್ ಅವ್ರು ಶೂಟ್ ಮಾಡಿದ್ದು ರಾತ್ರಿ ಎಲ್ಲ ಕೆಲಸ ಮುಗಿದು ಮನೆಗೆ ಬಂದ ನಂತರ ಒಂದಿಷ್ಟು ಏನು ಟೈಮ್ ಉಳಿದಾಗ ಆ ಒಂದು ಸಕಾರಾತ್ಮಕ ಚಿಂತನೆ, ಮತ್ತು ಅವರು ದಾರಿಯಲ್ಲಿ ಹೋಗುವಾಗ ಅವರ ಎದುರಿಗೆ ಕಂಡಿತು ಆ ಹೊಂಡ ಗುಂಡಿಗಳು, ಅಲ್ಲಿ ಚಿತ್ರೀಕರಿಸಿದರು, ಅದನ್ನು ಲೈವ್ ಆಗಿ ಫೇಸ್ಬುಕ್ಕಲ್ಲಿ ಕೊಟ್ಟರು. ಸೊ ಹೀಗೆ ಮಾಡುವ ಮೂಲಕ ತಮ್ಮ ಸಮಯವನ್ನು ಒಂದು ಕನ್ಸ್ಟ್ರಕ್ಟಿವ್ ವರ್ಕ್ಗೆ ಸ್ಪೆಂಡ್ ಮಾಡುವಂಥ ಅವಕಾಶ ಪ್ರತಿಯೊಬ್ಬ ಯುವಕನಿಗಿದೆ. ವಾಟ್ಸಪ್ಪಲ್ಲಿ ಬೇಡ ಇಲ್ಲದ ಕಮೆಂಟನ್ನು ಹಾಕೋದು, ಟೈಮ್ ಪಾಸ್ ಮಾಡುವುದು, ಅಥವಾ ಯಾರ ವಿರುದ್ಧನ ಬರೆಯುವುದು, ಅಥವಾ ಯಾರಿಗೋ ಟಾಂಗ್ ಕುಡಿದು ಇದು ಮಾಡೋದನ್ನು ಬಿಟ್ಟು ಹೀಗೆ ಮಾಡಿದರೆ ಒಂದಿಷ್ಟು ಮಂಗಳೂರು ಅಭಿವೃದ್ಧಿ ಆಗ್ಬೋದೇನೋ ಅಂತ ಅನಿಸ್ತದೆ ಅಂತ ಹೇಳ್ತಾ, ಕರೆ ಮಾಡಿರುವಂಥ ಎಲ್ಲ ವೀಕ್ಷಕರಿಗೆ ಮತ್ತು ಸೌರಾಜ್ ಅವರು ಹೀಗೆ ಇನ್ನಷ್ಟು ಕ್ಲಿಪ್ಪಿಂಗ್, ಇನ್ನಷ್ಟು ಮಂಗಳೂರಿನ ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡಲಿ, ಅವರಾಗೆ ಇನ್ನಷ್ಟು ಯುವಕರು ಮುಂದಕ್ಕೆ ಬರಲಿ, ಮತ್ತಷ್ಟು ಮಂಗಳೂರು ಅಭಿವೃದ್ಧಿಗೆ ಎಲ್ಲರೂ ಕೂಡ ಈ ಸಾಮಾಜಿಕ ತಾಣಗಳನ್ನು ಯಶಸ್ವಿಯಾಗಿ ಬಳಸಲಿ. ಮೊಬೈಲ್ ಅಂತೂ ಇದೆ, ಅದನ್ನು ಫೋನ್ ಮಾಡಲಿಕ್ಕೆ ನಾವು ಬಳಸ್ತೇವೆ, ಅಥವಾ ಯಾರೋ ಕಳಿಸೋಂಥ ವಿಡಿಯೋ ನೋಡಲಿಕ್ಕೆ ನಾವು ಅದನ್ನು ವಾಟ್ಸಪ್ ಅಥವಾ ಫೇಸ್ಬುಕ್ ಆನ್ ಮಾಡ್ತೇವೆ. ನಾವೇ ಮಾಡುವುದು ಯಾವಾಗ ಎನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ ಅಂತ ಹೇಳ್ತಾ, ಸೌರಾಜ್ ಅವರಿಗೆ ಹೀಗೆ ತುಂಬ ಜನ ವೀಕ್ಷಕರು ಆಲ್ರೆಡಿ ವಿಶ್ ಮಾಡಿದ್ದಾರೆ, ನಾವು ಇನ್ನೊಮ್ಮೆ ವಿಶ್ ಮಾಡ್ತೇವೆ. ನಿಕ್ಲೆ ಮಸ್ತ್ ಕ್ಲಿಪ್ಸ್ ಉಂಡು, ನೆಟ್ ಒಂದು ಫ್ಯೂ 4 ಕ್ಲಿಪ್ಸ್ ಮಾತ್ರ ಬಣ್ಣ ಏನ ಸೌರಾಜ್ ಮ್ಯಾಂಗ್ಳೂರ್ ಪನ್ನ ಫೇಸ್ಬುಕ್ ಪೋಂಡಲ ಇಜ್ನಾಡು ಎಂಗ್ಲ ಡನ್ ಗ್ರೂಪ್ ಕಂಕನಾಡಿ ಪನ್ಪಿನ ಸೈಟ್ ಪೇಜ್ ಉಂಡು, ಐಕ್ ಲೈಕ್ ಐಟನ್ನೆಲ್ಲ ಎಂಕ್ಲ ಕೆಲವು ವೀಡಿಯೋಸ್ ಪೂರ ಉಂಡು ಐಟ್ ಅಂಚ ಬಂದು ಎನ್ನ ಎಂಕ ಒಂಜಿ ನಮ್ಮ ಟಿವಿದ ಒಂಜಿ ವೇದಿಕೆ ಕೊರ್ನೆಗ್ ಮಸ್ತ್ ಆಭಾರಿ ಆದುಲ್ಲ ಎನ್ಕ್ಲೆ. ಎಸ್, ಸೊ ನಿಮ್ಮ ಕೆಲಸ ಕೂಡ ಹೀಗೆ ಇನ್ನಷ್ಟು ಮುಂದುವರಿಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಸೌರಾಜ್ ಅವರು ಹೇಳ್ತಾ, ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ.